ಕಾಣುತ್ತಲ್ಲ ಮತ್ತೆ ಸ್ಕ್ರೀನು ಕಾಣಿಸುತ್ತೆ ಪ್ರಭು. ಕಾಣಿಸ್ತೆ. ಕಾಣ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಉದ್ಧವ ಉವಾಚ ಉದ್ಧವ ಉವಾಚ ಅತತೆ ತದನುಜ್ಞಾತ ಭುಕ್ತ್ವಾ ಪೀತ್ವಾ ಚ ವಾರುಣಿ ಭಿತ್ವಾ ಚ ವಾರುಣಿಂ ತಯಾ ವಿಭ್ರಂಶಿತ ಜ್ಞಾನ ವಿಭ್ರಂಶಿತಾ ಜ್ಞಾನ ವೃತ್ತೇರ್ ಮರ್ಮ ಪಸ್ಪೃಶುಃ. ಅನಂತರ ಅವರೆಲ್ಲರೂ ವೃಷ್ಣಿ ಮತ್ತು ಭೋಜವಂಶಜರು ಬ್ರಾಹ್ಮಣರಿಂದ ಅಪ್ಪಣೆ ಪಡೆದರು. ಪ್ರಸಾದ ಶೇಷವನ್ನು ತಿಂದರು. ಅಕ್ಕಿಯಿಂದ ತಯಾರಿಸಿದ ಮದ್ಯವನ್ನು ಪಾನ ಮಾಡಿದರು. ಅದನ್ನು ಕುಡಿದು ಅವರೆಲ್ಲರೂ ಉನ್ಮತ್ತರಾದರು. ಜ್ಞಾನ ಶೂನ್ಯರಾದರು. ಕಟು ಮಾತುಗಳಿಂದ ಪರಸ್ಪರ ಹೃದಯವನ್ನು ಚುಚ್ಚಿದರು. ಭಾವಾರ್ಥ ನಾನೇ ಓದ್ತೇನೆ. ಶಿಲ ಪ್ರಭುಪಾದರಿಗೆ ಜಯ. ಸಮಾರಂಭಗಳಲ್ಲಿ ಬ್ರಾಹ್ಮಣರಿಗೆ ಮತ್ತು ವೈಷ್ಣವರಿಗೆ ಪುಷ್ಕಳವಾದ ಊಟ ಹಾಕುತ್ತಾರೆ. ಅನಂತರ ಯಜಮಾನನು ಅತಿಥಿಯ ಅಪ್ಪಣೆ ಪಡೆದು ಶೇಷ ಆಹಾರವನ್ನು ಸ್ವೀಕರಿಸುತ್ತಾನೆ. ಆದ್ದರಿಂದ ವೃಷ್ಣಿ ಮತ್ತು ಭೋಜವಂಶಜರು ಮೊದಲು ಬ್ರಾಹ್ಮಣರಿಂದ ಅನುಮತಿ ಪಡೆದು ಆಹಾರವನ್ನು ಸೇವಿಸಿದರು. ಕೆಲವು ಸಂದರ್ಭಗಳಲ್ಲಿ ಕ್ಷತ್ರಿಯರು ಪಾನ ಮಾಡಲು ಸಮ್ಮತಿ ಇದೆ. ಆದ್ದರಿಂದ ಅವರೆಲ್ಲರೂ ಅಕ್ಕಿಯಿಂದ ತಯಾರಿಸಿದ ಒಂದು ಬಗೆಯ ಸೌಮ್ಯ ಮದ್ಯವನ್ನು ಕುಡಿದರು. ಅಂತಹ ಕುಡಿತದಿಂದಲೇ ಅವರು ಉನ್ಮತ್ತರಾದರು, ಇಂದ್ರಿಯ ಜ್ಞಾನವನ್ನು ಕಳೆದುಕೊಂಡರು. ಎಷ್ಟರ ಮಟ್ಟಿಗೆಂದರೆ ಅವರು ಪರಸ್ಪರ ತಮ್ಮ ಸಂಬಂಧವನ್ನೇ ಮರೆತು ಮರ್ಮಭೇದಕವಾದ ಕಟುವಚನಗಳನ್ನಾಡಿದರು. ಮದ್ಯಪಾನವು ಅಷ್ಟು ಕೆಡಕು ಮಾಡುವಂತಹುದು. ಅತ್ಯಂತ ಸುಸಂಸ್ಕೃತ ಕುಟುಂಬದವರು ಕೂಡ ಅಮಲಿನ ಪರಿಣಾಮಕ್ಕೊಳಗಾಗುತ್ತಾರೆ. ಕುಡಿತದ ಸ್ಥಿತಿಯಲ್ಲಿ ತಮ್ಮನ್ನೇ ಮರೆಯುತ್ತಾರೆ. ವೃಷ್ಣಿ ಮತ್ತು ಭೋಜವಂಶದವರು ಈ ರೀತಿಯಲ್ಲಿ ತಮ್ಮನ್ನೇ ಮರೆಯುವರೆಂದು ನಿರೀಕ್ಷಿಸಿರಲಿಲ್ಲ. ಭಗವದ್ಗೀತೆಯಿಂದ ಅದು ಸಂಭವಿಸಿತು. ಹಾಗೆ ಅವರು ಪರಸ್ಪರ ನಿಷ್ಠುರರಾದರು. ಸೊ ನಾವಿಲ್ಲಿ ವಿದುರ ಮತ್ತೆ ಉದ್ಧವ ಅವರ ಇದು ಕೇಳ್ತಾ ಇದ್ದೇವೆ. ಸೊ ಉದ್ಧವರು ಯದುವಂಶದ ಅಂತ್ಯದ ಬಗ್ಗೆ ಇಲ್ಲಿ ವಿವರಿಸುತ್ತಾ ಸೊ ಇಲ್ಲಿ ನಾವೆಲ್ಲ ಓದ ಅಧ್ಯಾಯದಲ್ಲೂ ಕೇಳಿದ್ದು ಇದು ಸಾಧ್ಯವೇ ಇಲ್ಲ. ಇದು ಹೇಗೆ ಇದು ಪ್ರಶ್ನೆ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂದ್ರೆ ಕೃಷ್ಣನ ಸಂಗಡಿಗರು, ಕೃಷ್ಣನ ನಿತ್ಯ ಭಕ್ತರು, ಯದುವಂಶದವರು, ಅವರು ಈ ರೀತಿಯಲ್ಲಿ ಅವರು ಮದ್ಯಪಾನ ಮಾಡೋದು, ಅವರು ಈ ರೀತಿಯಲ್ಲಿ ಅವರ ಮಧ್ಯೆ ಕಲಹ ಮಾಡೋದು, ಇದೆಲ್ಲ ಇದು ಕೇಳೋರೆ ಪ್ರಶ್ನೆ ಕೇಳೋಗೆ ಇಲ್ಲ. ಇದು ಈ ರೀತಿ ಆಗುತ್ತಾ ಅಂತ ಅವ್ರ ಮಧ್ಯೆ. ಸೊ ಯಾಕಂದ್ರೆ ಅವರೆಲ್ಲರೂ ಭೌತಿಕ ಜಗತ್ತಿನ ವ್ಯಕ್ತಿಗಳಲ್ಲ. ಅವರೆಲ್ಲ ಭಗವಂತನ ನಿತ್ಯ ಪಾರ್ಷದರು. ಬಹಳಷ್ಟು ಜನ ಕೆಲವು ದೇವತೆಗಳು ಅಂತ ಕೂಡ ಕೇಳಿದ್ವಿ ನಾವು. ಆದರೂ ಅವರು ಆ ಸ್ಥಿತಿಗೆ ಬಂದಿದ್ದಾರೆ. ಕೃಷ್ಣ ಅಷ್ಟು ಹತ್ತಿರದಲ್ಲಿ ಕೃಷ್ಣನಿಗೆ ಅವರು ಸೇವೆ ಮಾಡಿದ್ದಾರೆ, ಕೃಷ್ಣ ಜೊತೆ ಸಂಘದಲ್ಲಿ ಅವರ ಲೀಲೆಗಳು ಮಾಡಿದ್ದಾರೆ. ಅಂದ್ರೆ ಈ ರೀತಿ ಆಗುತ್ತೆ ಅನ್ನೋದು ಅದು ನಮ್ಮ ಕನಸಿನಲ್ಲೂ ಕೂಡ ಈ ರೀತಿ ಆಗ್ಬಹುದು, ಈ ರೀತಿ ಆಗಿದೆ ಅಂತ ನಾವು ಅದನ್ನ ಯೋಚನೆ ಮಾಡಬಾರ್ದು. ಇದು ಕೃಷ್ಣನ ಸಂಕಲ್ಪ, ಕೃಷ್ಣ ಇಚ್ಛೆ. ಇಲ್ಲಿ ನಾವು ಕೇಳ್ತಾ ಇದ್ದು ಕೂಡ ಕೃಷ್ಣ ಭಕ್ತರು, ಕೃಷ್ಣ ಶುದ್ಧ ಭಕ್ತರು ಪರಮ ಪವಿತ್ರರು. ಕೃಷ್ಣನು ಪರಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್. ಕೃಷ್ಣ ಪರಮ ಪವಿತ್ರನು. ಕೃಷ್ಣನಿಗೆ ಭೌತಿಕ ಯಾವುದು ಸೋಂಕು ಇಲ್ಲ, ರಾಜಸ ತಾಮಸ ಗುಣದ ಪ್ರಶ್ನೆ ಇಲ್ಲ. ಅದೇ ರೀತಿಯಲ್ಲಿ ಅವನ ಶುದ್ಧ ಭಕ್ತರು ಕೂಡ. ಸೊ ಹಾಗಿರುವಾಗ ಇವರು ಇಲ್ಲಿ ಇದೇನ್ ಮಾಡ್ತಾ ಇದ್ದಾರೆ, ಇಲ್ಲಿ ಅವರು ಮದ್ಯಪಾನ ಸೇವಿಸ್ತಾ ಇದ್ದಾರೆ. ಅವರು ಮದ್ಯಪಾನ ಸೇವಿಸ್ಬಿಟ್ಟು ಅವರು ಮಧ್ಯೆ ಜಗಳ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬೊಬ್ರೊಬ್ರು ಅತ್ತಿಯವರು ಇಲ್ಲಿ ಹೇಳ್ತಾ ಇರೋದಿಲ್ಲಿ, ಅವರು ಕಟು ಮಾತುಗಳಿಂದ ಪರಸ್ಪರ ಹೃದಯವನ್ನು ಚುಚ್ಚಿದರು.
ಇದೆಲ್ಲ ಇದು ಅವರಿಗೆ ಯದುವಂಶದ ಆ, ವ್ಯಕ್ತಿಗಳೇ ಇದು ಆಗಕ್ ಸಾಧ್ಯ ಇದೆ. ಅವರು ಕೈತರ ಕಟು ಮಾತುಗಳು ಆಡೋದಾಗ್ಬೋದಾ, ಇಲ್ಲ ಅಂದ್ರೆ ಅಲ್ಲಿ ಹೇಳೋದು ಆ ಋಷಿ ಮುನಿಗಳು ಇವರಿಗೆ ಶಾಪ ಹಾಕೋದಾ. ಸೊ ಇದೆಲ್ಲ ಒಂದೊಂದು ಕೂಡ ಅಸಾಧ್ಯವಾದ ಒಂದು ಸನ್ನಿವೇಶ. ಇಲ್ಲಿ ಯದುವಂಶದವರು ಜರು ಕೂಡ ಇಲ್ಲಿ ಈ ರೀತಿ ವ್ಯವಹಾರ ಮಾಡೋದು ಸಾಧ್ಯ ಇಲ್ಲ. ಮತ್ತೆ ಅಲ್ಲಿ ಋಷಿ ಮುನಿಗಳು ಕೂಡ ಆ ರೀತಿ ವ್ಯವಹಾರ ಅವರ ಚಟುವಟಿಕೆ ಮಾಡೋದು ಸಾಧ್ಯ ಇಲ್ಲ. ಪ್ರತಿಯೊಂದು ಅಸಾಧ್ಯವಾದ ಚಟುವಟಿಕೆಗಳು. ಆದ್ರೆ ಭಗವಂತನು ಯಾವ ಅಸಾಧ್ಯವನ್ನು ಸಾಧ್ಯ ಮಾಡುತ್ತೆ. ಸೊ ಭಗವಂತನ ಇದು ಲೀಲೆ, ಭಗವಂತನ ಶಕ್ತಿ, ಭಗವಂತನು ಅವನ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ. ಸೊ ಇವರು ಬಹಿರಂಗ ಶಕ್ತಿಯಲ್ಲ, ಇದೆಲ್ಲ ಅಂತರಂಗ ಶಕ್ತಿಯಲ್ಲಿ ಆಗುವಂಥದ್ದು. ಸೊ ಭಗವಂತನ ಶುದ್ಧ ಭಕ್ತರು ಸಂಪೂರ್ಣ ಭಗವಂತನಿಗೆ, ಕೃಷ್ಣನಿಗೆ ಅಧೀನರಾಗಿ, ಕೃಷ್ಣನ ಏನೇ ಇಚ್ಛೆ ಆಗಿರ್ಬೋದು, ಕೃಷ್ಣನು ನಮ್ಮನ್ನು ನಾಶ ಮಾಡಬೇಕು, ಓಕೆ ರೆಡಿ, ಆದ್ರೂ ಕೂಡ ಅವರು ರೆಡಿ. ಕೃಷ್ಣ ನಮ್ಮನ್ನು ಇದೇ ಮಾಡಬೇಕು ಅಂತಿಲ್ಲ. ಶುದ್ಧ ಭಕ್ತರು ಅಂದ್ರೆ ಎಲ್ಲ ಕಂಡೀಷನ್ ಕೃಷ್ಣನಿಗೆ ಶರಣಾಗತರಾಗಿದ್ದಾರೆ. ನಾವು ನಮ್ಮ ಕಂಡೀಷನ್, ನಮ್ಮ ಬದ್ಧ ಸ್ಥಿತಿಯಲ್ಲಿ ಕೃಷ್ಣ ನಮಗೆ ಈ ತರ ಸಹಾಯ ಮಾಡಿದ್ರೇನೆ, ಕೃಷ್ಣ ನನಗೆ ಈ ತರ ಒಳ್ಳೇದು ಮಾಡಿದೇನೆ, ಅವ್ರು ನನಗೆ ಆಶೀರ್ವದಿಸಿದ್ರೇನೆ, ಇಲ್ಲಾಂದ್ರೆ ನಮಗೆ ಕೃಷ್ಣನೇ ನಾವು ಬೈತೇವೆ, ನಾವು ಕೃಷ್ಣನೇ ದೂಷಣೆ ಮಾಡ್ತೇವೆ ನಾವು. ಅದು ಶುದ್ಧ ಭಕ್ತರು ಅದಲ್ಲ. ಅವ್ರು ಎಲ್ಲ ಸ್ಥಿತಿಯಲ್ಲೂ ಕೂಡ, ಎಲ್ಲ ಸನ್ನಿವೇಶಗಳು ಕೃಷ್ಣನ ಕೃಪೆಯನ್ನು ನೋಡ್ತಾರೆ. ಅದೇ ಕೃಷ್ಣನಿಗೆ ಅವರ ಜಯ ವಿಜಯನು ಕೂಡ ಕೇಳೋದು ನಾವು. ಅವರು ಶುದ್ಧ ಭಕ್ತರು, ಆದ್ರೆ ಕೃಷ್ಣ ಇಚ್ಛೆ ಅವ್ರು ಬಂದರು, ಅವರು ಭೌತಿಕ ಜಗತ್ತಿಗೆ ಬಂದರು. ಸೊ ಅವ್ರ ಕೃಷ್ಣ ಇಚ್ಛೆಗೆ ಅವರು ಯಾವಾಗಲೂ ಅಧೀನರಾಗಿರ್ತಾರೆ. ಶುದ್ಧ ಭಕ್ತರು ಅವ್ರು ಈ ರೀತಿ ಅವರ ಇದು ಇಲ್ಲ, ಅವರ ಸ್ಥಿತಿ ಈ ರೀತಿ ಇಲ್ಲ ಅವ್ರದ್ದು. ಸೊ ಆದರೂ ಇದು ಆಗಿದೆ, ಈ ತರ ಘಟನೆ ಆಗಿದೆ ಅಂದ್ರೆ ಇದು ಕೃಷ್ಣ ಇಚ್ಛೆಯಿಂದ ಆಗಿದೆ ಅಷ್ಟೇ. ಸೊ ಇಲ್ಲಿ ಅದರ ಜೊತೆಗೆ ಬಹಳ ಪಾಠಗಳು ಕೂಡ ಇವೆ ಭಗವಂತನ ಮಾಡೋದ್ರಲ್ಲಿ. ಒಂದೇ ಒಂದು ಚಟುವಟಿಕೆಯಲ್ಲಿ ಭಗವಂತನದು ಎಷ್ಟೋ ಪಾಠಗಳಿರ್ತವೆ. ಸೊ ಒಂದು ಪಾಠ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಇದ್ರ ಮುಂಚೆ ಆಕ್ಚುಲಿ ಇವರು ತುಂಬಾ ಒಂದು ಒಳ್ಳೆ ನಡತೆಯಿಂದ, ಸನ್ನಡತೆಯಿಂದ ಗೌರವ ಪ್ರವಾಸ ಕ್ಷೇತ್ರಕ್ಕೆ ಬಂದಿದ್ದಾರೆ. ಸೊ ಪ್ರವಾಸ ಕ್ಷೇತ್ರದಲ್ಲಿ ಬಂದು ಕೃಷ್ಣನೇ ಕಳಿಸಿದ್ದು ಅವ್ರಿಗೆ, ಹೋಗಿ ನೀವು ಪ್ರವಾಸ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ. ಸೊ ಆ ಕ್ಷೇತ್ರಕ್ಕೆ ಹೋದ್ಮೇಲೆ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಹೇಗೆ ಮಾಡ್ಬೇಕು, ಎಲ್ಲಿ ವ್ಯವಹಾರ ಮಾಡ್ಬೇಕು, ಹೇಗೆ ಚಟುವಟಿಕೆಗಳು ಮಾಡ್ಬೇಕು. ಸೊ ಅದು ಒಂದು ಪದ್ಧತಿ ಇದೆ. ಒಂದು ತೀರ್ಥಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಉಪವಾಸ ಬಿಡ್ಬೇಕು, ಇಲ್ಲಾಂದ್ರೆ ಮತ್ತೆ ಅಲ್ಲಿರುವ ಒಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ಬೇಕು, ಮತ್ತೆ ಅಲ್ಲಿರುವ ಮಂದಿರಗಳು, ಅಲ್ಲಿ ತೀರ್ಥಕ್ಷೇತ್ರದ ಮುಖ್ಯ ಇದಿರುತ್ತೆ. ಸೊ ಅಲ್ಲಿ ಭೇಟಿ ಮಾಡ್ಕೊಡ್ಬೇಕು. ಸೊ ಆಮೇಲೆ ಪ್ರಸಾದವನ್ನು ಸ್ವೀಕರಿಸೋದು, ಈ ತರ ತುಂಬಾ ಆಕ್ಚುಲಿ ತುಂಬಾ ಇದಿದೆ ಒಂದು ತೀರ್ಥಕ್ಷೇತ್ರದಲ್ಲಿ ಹೋಗುವಾಗ ನಾವೇನು ಆಚರಿಸ್ಬೇಕು ಅಂತ. ಸೊ ನಾವು ಕಲಿಯುಗದಲ್ಲಿ ಆಮೇಲೆ ನಮ್ಮ ಸ್ಥಿತಿಗತಿಗಳು, ನಮ್ಮ ಆರೋಗ್ಯದ ಸ್ಥಿತಿ, ಈ ತರ ಎಲ್ಲವನ್ನು ಅನುಕೂಲ ಮಾಡುತ್ತೋ ಇಲ್ವೋ, ಆದ್ರೆ ಅಟ್ಲೀಸ್ಟ್ ನಾವು ಇದನ್ನ ಎಷ್ಟಾಗತ್ತೆ ಅಷ್ಟು ಅಭ್ಯಾಸ ಮಾಡ್ಬೇಕು ನಾವು. ಇವಾಗ ಯಾವ ತೀರ್ಥಕ್ಷೇತ್ರಕ್ಕೆ ಹೋದ್ರು ಕೂಡ, ಇವಾಗ ಬೃಂದಾವನ, ಮಾಯಾಪುರ, ಜಗನ್ನಾಥಪುರಿ, ಇವಾಗ ಶ್ರೀರಂಗಂ, ಎಲ್ಲೋದ್ರು ಕೂಡ ಒಂದು ಕ್ರಮ ಇದೆ. ಆ ಕ್ರಮವನ್ನು ನಾವು ಪಾಲಿಸ್ಬೇಕು, ಆದಷ್ಟು ಪ್ರಯತ್ನ ಪಡ್ಬೇಕು ನಾವು. ಸೊ ಹೀಗೆ ಇವರು ಪ್ರವಾಸ ಕ್ಷೇತ್ರಕ್ಕೆ ಹೋದ್ರು. ಪ್ರವಾಸ ಕ್ಷೇತ್ರದಲ್ಲಿ ಅವರಲ್ಲಿ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಎಲ್ಲ ಆಚರಣೆ ವ್ಯವಸ್ಥಿತವಾಗಿ ಮಾಡಿ ನಂತರ ಇವರು ಅಲ್ಲಿ ಬ್ರಾಹ್ಮಣರ ವೈಷ್ಣವರಿಗೆ ಅವ್ರಿಗೊಂದು ಔತಣವನ್ನು, ಭಗವಂತನಿಗೆ ಅರ್ಪಣೆ ಮಾಡಿದ ಪ್ರಸಾದವನ್ನು ಅವ್ರಿಗೆ ಕೊಟ್ಟರು. ಮತ್ತೆ ಅವರ ಅನುಮತಿಯನ್ನು ಪಡೆದರು. ಆಕ್ಚುಲಿ ಇವರೆಲ್ಲ ಶುದ್ಧ ಭಕ್ತರು, ಇವರೆಲ್ಲ ಇದರ ಪಾಲನೆ ಮಾಡೋಕೆ ಏನೋ ಅಗತ್ಯ ಇದೆಯಾ? ಇದು ನಾವು ಬದ್ಧ ಜೀವಿಗಳು, ನಮಗೆ ಇದೆಲ್ಲ ಕ್ರಮಗಳಿದೆ. ಇವರು ಅದೆಲ್ಲ ಮಾಡೋ ಅಗತ್ಯ ಇಲ್ಲ. ಇವರೆಲ್ಲ ಆಗ್ಲೇ ಆ ನಿಯಮಗಳಿಂದ ಹೊರ ಹೋಗ್ಬಿಟ್ಟಿದ್ದಾರೆ. ಆದರೂ ಕೂಡ ಅವ್ರು ಮಾಡ್ತಾರೆ. ಸೊ ಇಲ್ಲಿ ಅವರು ಅದೆಲ್ಲವನ್ನು ಆಚರಿಸಿದ್ರು. ಅವರು ಎಲ್ಲ ನಮಗೆ ಹೇಗೆ ತೀರ್ಥಕ್ಷೇತ್ರದಲ್ಲಿ ಅಲ್ಲಿರುವ ಭಕ್ತರು ಅವ್ರ ಜೊತೆಗೆ ಹೇಗೆ ನಾವು ನಮ್ಮ ಪರಸ್ಪರ ಇದಿರ್ಬೇಕು, ಗೌರವ ಇರಬೇಕು, ಅದು ಕೂಡ ತೋರಿಸ್ತಾರೆ ಅವರು ಇದ್ರ ಮೂಲಕ ನಮಗೆ. ಸೊ ಹಾಗೆ ಮಾಡಿ ಅವರು ನಂತರ ಅವರ ಅನುಮತಿ ಪಡೆದು ಆಹಾರವನ್ನು ಸ್ವೀಕರಿಸಿದರು. ಸೊ ನಂತರ ಹೇಳ್ತಾ ಇದ್ದಾರೆ, ಇಲ್ಲಿ ಏನ್ ಮಾಡಿದ್ರು, ಇನ್ನೊಂದಾಯ್ತು. ಈಗ ಏನಾಯ್ತು ಅಂದ್ರೆ ಅಕ್ಕಿಯಿಂದ ತಯಾರಿಸಿದ ಮದ್ಯ, ಅದರ ಪಾನ ಮಾಡಿದ್ರು. ಅದು ಕೂಡ ಇಲ್ಲಿ ಹೇಳ್ತಾರೆ, ಕ್ಷತ್ರಿಯರಿಗೆ ಅದು ಒಮ್ಮೊಮ್ಮೆ ಈ ತರ ಅಲೌಡ್, ಅವ್ರಿಗೆ ಕ್ಷತ್ರಿಯರಿಗೆ ಹಿಂದೆ ಅಲೌಡ್ ಇತ್ತು ಹಾಗೆ ಒಂದು ಇದರಲ್ಲಿ. ಸೊ ಆ ಇದರಲ್ಲಿ ಇವರೇನಾದ್ರು ಹ್ಯಾಬಿಟ್ ಒಂದು ಇದು ಅಂತಲ್ಲ, ಇವರು ಏನೋ ಒಂದು ಕುಡಿಯೋ ಅಭ್ಯಾಸ ಇದ್ಬಿಟ್ಟು ಕುಡುಕರು ಇದು ಯಾವತ್ತು ಆ ತರ ಇಲ್ಲ. ಎಲ್ಲ ಶುದ್ಧ ಭಕ್ತರು ಇವ್ರಿಗೆಲ್ಲ ಇದೆಲ್ಲ ಏನಿವ್ರಿಗೆ. ಆದ್ರೆ ಇದು ಭಗವಂತನ ಸಂಕಲ್ಪ ಇರೋದ್ರಿಂದ ಹೀಗೆ ಆಗ್ಬೇಕು. ಹಾಗೆ ಇದೊಂದು ಚಟುವಟಿಕೆ, ಇದರ ಅದೇ ರೀತಿ ಅವರು ಮದ್ಯದ ಒಂದು ಪ್ರಭಾವ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮದ್ಯದ ಪ್ರಭಾವ ಸಾಮಾನ್ಯ ನಮಗಿಲ್ಲಿ ಆಗೋ ರೀತಿ ಅಲ್ಲ, ಇದು ಭಗವಂತನ ಇಚ್ಛೆಯಿಂದ ಆದದ್ದು. ಅವ್ರ ಮದ್ಯವನ್ನು ಸೇವನೆ ಮಾಡೋದು ಆ ರೀತಿ, ಅದು ಭಗವಂತನ ಇಚ್ಛೆ, ಕೃಷ್ಣ ಇಚ್ಛೆ. ಅದು ಕೃಷ್ಣ ಇಚ್ಛೆ. ಮತ್ತೆ ಅದರಿಂದ ಅವರೆಲ್ಲರೂ ಅವರ ಮರೆತುಕೊಂಡು ಅವ್ರು ಯಾರು ಅಂತ ಹೇಳಿದೆ ಅವರು ಕಟು ಮಾತುಗಳಿಂದ ಇದು ಮಾಡಿ ಚುಚ್ಚಿ ಅವರು ಒಬ್ಬನ ಕೊಲ್ಲೋದು. ಯಾಕಂದ್ರೆ ಯಾರು ಕೊಲ್ಲಕ್ಕಾಗೋದಿಲ್ಲ ಯದುವಂಶದವ್ರನ್ನ ಯಾರು ಕೊಲ್ಲಕ್ಕಾಗತ್ತೆ? ಯಾವ ಅಸುರರು ಕೊಲ್ಲಕ್ಕಾಗಲ್ಲ ಅವ್ರನ್ನ, ದೇವತೆಗಳು ಯಾರು ಅವ್ರನ್ನೇನು ಮಾಡಕ್ಕಾಗಲ್ಲ.
ದೇವತೆಗಳು ನಾವು ಕೇಳೋದು ಒಂದ್ಸಲ ದ್ವಾರಕಾ ಇದು ಆದ್ಮೇಲೆ, ದ್ವಾರಕಾ ಸ್ಥಾಪನೆ ಆದ್ಮೇಲೆ ಈ ಯದು ವೀರರು ಅವ್ರು ಯೋಚನೆ ಮಾಡ್ತಾರೆ, ಕೃಷ್ಣನು ಪರಮ ಪುರುಷ. ಸೊ ಭೌತಿಕ ಜಗತ್ತಿನಲ್ಲಿ ಯಾವುದಿದೆ ಎಲ್ಲವೂ ಕೂಡ ಕೃಷ್ಣನಿಗೆ ಸೇರ್ಬೇಕಂತದ್ದು, ಯಾವುದು ಕೂಡ. ಇವಾಗ ಅದಕ್ಕೆ ದೇವಸ್ಥಾನ ನಿರ್ಮಾಣ ಮಾಡುವಾಗ ಇದು ಮಾಡುವಾಗ ಆತರ ಭಕ್ತರಿಗೆ ಇಚ್ಛೆ ಇರುತ್ತೆ, ಕೃಷ್ಣನಿಗೆ ಇದು, ಕೃಷ್ಣ ಪರಮ ಪುರುಷ, ಅವನಿಗೆಲ್ಲ ಫಸ್ಟ್ ಕ್ಲಾಸ್ ಮಾಡ್ಬೇಕು. ಶ್ರೀಲ ಪ್ರಭುಪಾದರ ಭಾಷೆಯಲ್ಲಿ ಕೂಡ ಎವ್ರಿಥಿಂಗ್ ಶುಡ್ ಬಿ ಮೋರ್ ದನ್ ಫಸ್ಟ್ ಕ್ಲಾಸ್. ಭಗವಂತರು ಪರಮ ಪುರುಷ, ಅವನಿಗೆ ಆ ರೀತಿ ಅವನಿಗೆ ನೀವು ದ ಡ್ರೆಸ್ ಶುಡ್ ಬಿ ಫಸ್ಟ್ ಕ್ಲಾಸ್, ಇದು ಶುಡ್ ಬಿ ಫಸ್ಟ್ ಕ್ಲಾಸ್, ದ ಗೋಪೀಸ್ ಶುಡ್ ಬಿ ಫಸ್ಟ್ ಕ್ಲಾಸ್, ಪ್ರಭುಪಾದರು ಹೇಳೋದ ತರ ಎಲ್ಲ ಮೋರ್ ದನ್ ಫಸ್ಟ್ ಕ್ಲಾಸ್ ಅಂತ ಹೇಳ್ತಾರೆ ಆಚಾರ್ಯ. ಹಾಗೆ ಭಗವಂತನಿಗೆ ಆ ರೀತಿ ನಾವು ಸೇವೆ ಮಾಡ್ಬೇಕು. ಇಲ್ಲ ಭಗವಂತನಿಗೆ ನಾವೇನೋ ಆಹಾರ ಮಾಡುವಾಗ, ಅಡುಗೆ ಮಾಡುವಾಗ ಯಾವುದೋ ಏನು ಇಲ್ಲದೆ, ಏನೋ ಯಾವುದೋ ಸ್ವಲ್ಪ ಹಾಳಾಗದದ್ದು, ಇದಾದದ್ದು, ಇದು ಅಯ್ಯೋ ಇದು ವೇಸ್ಟ್ ಆಗ್ತಾ ಇದೆ ಇದಂತ ಹೇಳಿ ಅದನ್ನು ಉಪಯೋಗಿಸೋದು, ಈ ರೀತಿ ಅಲ್ಲ. ಸೊ ಅದಕ್ಕೆ ನಮ್ಮ 2 ಕಿಚನ್ ಇದೆ ದೇವಸ್ಥಾನದಲ್ಲಿ, ಪಬ್ಲಿಕ್ ಕಿಚನ್ ಇದೆ, ಇನ್ನೊಂದು ಕಿಚನ್. ಆಮೇಲೆ ಅಲ್ಲಿ ಫೋಟೋಗ್ರಾಫರ್ ಮಾಡ್ತೀವಿ. ಅಲ್ಲಿ ಭಗವಂತ ಮೂರ್ತಿ ಪರ್ಟಿಕ್ಯುಲರ್ಲಿ ಅಂದ್ರೆ ನಾವು ತುಂಬಾ ಎಷ್ಟು ಸ್ವಚ್ಛದಲ್ಲಿರ್ಬೇಕು, ಅಲ್ಲಿ ಇದು ವಾತಾವರಣ ಮತ್ತೆ ಆ ಪದಾರ್ಥಗಳಿರೋ ಫಸ್ಟ್ ಕ್ಲಾಸ್ ಇದಿರ್ಬೇಕು. ಎಲ್ಲ ಕೂಡ ಫಸ್ಟ್ ಕ್ಲಾಸ್. ಭಗವಂತನಿಗೆ ಬಟ್ಟೆ, ಶೃಂಗಾರ, ಆಭರಣ ಎಲ್ಲವೂ ಕೂಡ ಫಸ್ಟ್ ಕ್ಲಾಸ್, ಎಲ್ಲವೂ ಹೀಗಾಗಿರ್ಬೇಕು. ಸೊ ಭಗವಂತನಿಗೆ. ಸೊ ಹೀಗೆ ಯದು ವೀರರು ಏನ್ ಮಾಡಿದ್ರು, ಕೃಷ್ಣನಿಗೆ ಸಿಂಹಾಸನ, ಇವಾಗ ಹೇಳ್ತೀವಲ್ಲ ನಾವು, ಬ್ರಿಟಿಷ್ ಅವರು ತಗೊಂಡೋದ್ರು. ಯಾವ್ದೇ ಮೊದಲಿಗೆ ಇವ್ರ್ಯಾರು ಪರ್ಷಿಯಾ ಕಿಂಗ್ ಯಾರು ತಗೊಂಡ್ ಹೋಗ್ತಾರೆ. ಒಂದು ಕೊಹಿನೂರ್ ಅಂತ ಒಂದು ಡೈಮಂಡ್ ಮತ್ತೆ ಒಂದು ಎಲ್ಲ ಇರುತ್ತೆ ಮೊಘಲ್ ರಾಜರ ಹತ್ರ. ಅವ್ರು ಇವಾಗ ಅಲ್ಲಿದೆ ಅದು. ಏನಿವೆ ಸೊ ಈ ತರ ಅವ್ರ ಸಿಂಹಾಸನ ಕೂಡ ತಗೊಂಡೋಗ್ಬಿಟ್ರು ಅವರಲ್ಲೇ, ಸಿಂಹಾಸನ ಇದು ಇನ್ನೊಂದೆಲ್ಲ ಡೈಮಂಡ್. ಸೊ ಇದು ಐತಿಹಾಸಿಕವಾಗಿ. ಸೊ ಈಗ ಇವರು ಯೋಚನೆ ಮಾಡಿದ್ದು, ದೇವತೆಗಳ ಹತ್ರ ಅದು ಇದೆ, ಏನಿದೆ ಸಿಂಹಾಸನ ಮಾತ್ರ ಅಲ್ಲ, ಆ ಸಭಾಲಯ, ವಿಧಾನಸೌಧ ಕರ್ನಾಟಕದಲ್ಲಿ, ಅದೇ ಬೆಂಗಳೂರಲ್ಲಿ ತುಂಬಾ ದೊಡ್ಡ ಇದಾಗಿ ಮಾಡಿದ್ದಾರೆ. ಮತ್ತೆ ರೀಸೆಂಟ್ ಆಗಿ ಸೆಂಟ್ರಲ್ ಅಲ್ಲೂ ಕೂಡ ಪಾರ್ಲಿಮೆಂಟ್ ಹೌಸ್ ಹೊಸದೆಲ್ಲ ಕಟ್ಟಿಟ್ಟಿದ್ದಾರೆ, ದೊಡ್ಡ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಇದು ಮಾಡಿದ್ದಾರೆ. ಸೊ ಆ ರೀತಿ ಇವರು ಯೋಚನೆ ಮಾಡಿದ್ದು, ದೇವತೆಗಳಿಗೆ ಅದು ಏನಿದೆ ಅದು ಕೃಷ್ಣನಿಗೆ ಅದು ಸಮರ್ಪಿಸ್ಬೇಕು ಅಂತ ಅವರು ಸೀದಾ ಡೈರೆಕ್ಟ್ ಹೋದ್ರು. ಅವರು ಸ್ವರ್ಗಲೋಕಕ್ಕೆ. ಇವಾಗ ಸೈಂಟಿಸ್ಟ್ ಇವ್ರಿಗೆಲ್ಲ ಯಾರು ಆಗೋದಿಲ್ಲ ಅಲ್ಲಿ ಹೋಗ್ಲಿಕ್ಕೆ, ಈಗ ನಮ್ಗೆ ರಾಕೆಟ್ಸ್ ಇದೆಲ್ಲ ಆಗೋದಿಲ್ಲ. ಆದ್ರೆ ಯದುವೀರರು ಹೋದ್ರು, ಇಂದ್ರಪುರಿಗೆ ಹೋದ್ರು ಡೈರೆಕ್ಟ್ ಆಗಿ. ಅಲ್ಲಿ ಅವ್ರದ್ದು ಸಭಾಲಯ ಆಯ್ತು, ಅದನ್ನ ಅಲ್ಲಿಂದ ಹೊತ್ಕೊಂಡು ಸೀದಾ ಅವರು ದಬಾರ್ಕಪುರಿಗೆ ತಗೊಂಡು, ಮತ್ತೆ ದೇವತೆಗಳು ಯಾರು ಬಂದ್ರು ಅವ್ರನ್ನೆಲ್ಲ ಸೋಲಿಸಿ, ಅವರ ಕಾಲ್ಗಳು ಕೈಗಳೆಲ್ಲ ಮುರಿದು ಅವ್ರಿಗೆ ಇದು ಯದುವೀರರು ಅಂದ್ರೆ. ಸೊ ಅವರು ಎಲ್ಲವೂ ಕೂಡ ಕೃಷ್ಣನಿಗೆ ಅರ್ಪಿಸಬೇಕು, ಶುದ್ಧ ಭಕ್ತರು. ಸೊ ಆ ತರ ಶುದ್ಧ ಭಕ್ತರು ಅವರು. ಆದ್ರೆ ಇಲ್ಲಿ ಏನ್ ಮಾಡೋದಿಲ್ಲ. ಈಗ ಭಗವಂತನ ಇಚ್ಛೆಯಿಂದ ಅವ್ರಿಗೆ ಯಾರು ಅಂದ್ರೆ ಪಾಯಿಂಟ್ ಏನ್ ಹೇಳ್ತಾ ಇದೆ, ದೇವತೆಗಳು ಕೂಡ ಏನು ಮಾಡಕ್ಕಾಗಲ್ಲ. ದೇವತೆಗಳು, ಇಂದ್ರ, ಸೂರ್ಯ, ಚಂದ್ರ ಯಾರಿದ್ದಾರೆ ಅವರು ಕೂಡ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರು ಅಷ್ಟು ಬಲಶಾಲಿಗಳು, ಅಷ್ಟು ಶಕ್ತಿಶಾಲಿಗಳು ಅವರು. ಸೊ ಹಾಗಿರುವಾಗ ಅವರ ಅಂತ್ಯ ಹೇಗಾಗುತ್ತೆ? ಅವ್ರ ಅಂತ್ಯ ಆಗ್ಬೇಕು ಅಂದ್ರೆ ಕೃಷ್ಣನು ಒಂದು ಪ್ಲಾನ್ ಮಾಡಿ, ಕೃಷ್ಣ ಸ್ಯಾಂಕ್ಷನ್ ಮಾಡ್ಬೇಕು. ಕೃಷ್ಣನು ಆಯ್ತು ಇವಾಗ ಯದುವಂಶದವರು ಈ ರೀತಿ ಸಾಯ್ಬೇಕು ಅಂತ ಕೃಷ್ಣ ನಿರ್ಣಯ ಮಾಡಿದ್ರೆ ಅದಾಗುತ್ತೆ. ಸೊ ಅವರು ಕೂಡ ಕೃಷ್ಣ ನಿರ್ಣಯ ಮಾಡಿದ್ಮೇಲೆ ಅವರು ಓಕೆ, ಇಲ್ಲ ಕೃಷ್ಣ ನೀ ನಮಗೆ ಒಳ್ಳೆ ಇದು ಕೊಟ್ರೇನೆ, ನಮಗೆ ಒಳ್ಳೆ ಇದು ಕೊಟ್ರೆ ನಾನು ನಿಮಗೆ ಭಕ್ತರು, ಇಲ್ಲ ಆಗಲ್ಲ, ನೋ ಕಂಡೀಷನ್. ಕೃಷ್ಣ ಹೇಗಾದ್ರೂ ಮಾಡ್ಲಿ, ನಾವು ಓಕೆ. ನಮ್ಮನ್ನ ಬದುಕಿಸಲಿ, ನಾವು ಸತ್ತರೆ ಸಾಯ್ಲಿ. ರಾಧಾಕೃಷ್ಣ ಪ್ರಾಣಮೋರ. ಈ ರೀತಿ ಜೀವನೇ ಮರಣೇ ಗತಿ, ಆರೋ ನಾಹಿ ಮರ್. ಸೊ ಹಾಗೆ ಅವ್ರ ಆ ಸ್ಥಿತಿಯಲ್ಲಿ ಇದ್ದಾರೆ ಅವ್ರು ಸುಮ್ಮನೆ ನಾವು ಆಡ್ತೀವಿ ಅಷ್ಟೇ, ಅದು ಆಡೋದು ನಮಗೆ ಒಳಗೋಗೋದಿಲ್ಲ, ಅದು ಹಂಗೆ ಮರ್ತೋಗ್ಬಿಡ್ತೇವೆ ನಾವು. ಆದ್ರೆ ಶುದ್ಧ ಭಕ್ತರು ಅಂದ್ರೆ ಇಲ್ಲಿ ಯದುವಂಶದರು ಅಂದ್ರೆ ಅವರ ಜೀವನ. ರಾಧಾಕೃಷ್ಣ ಪ್ರಾಣಮೋರ ಜೀವನೇ ಮರಣೇ ಗತಿ, ಆರೋ ನಾಯಿ ಮೋರ. ಜೀವನೇ ಮರಣೆ, ಜೀವನದಲ್ಲೂ ಕೂಡ ಮರಣದಲ್ಲೂ ಕೂಡ ಎಲ್ಲ ಅವರೇ ಗತಿ, ಅವರೇ ನಮಗೆ ಸರ್ವಸ್ವ. ಸೊ ಈ ಯದುವಂಶಜರು ಆ ನೆಲೆಯಲ್ಲಿರೋರು. ಸೊ ಅವರು ಆದ್ರೆ ಇನ್ನ ಬೇರೆ ಪಾಠನೂ ಇದೆ ಇದರಲ್ಲಿ. ಬೇರೆ ಪಾಠ ಏನಂದ್ರೆ, ಈ ಮದ್ಯಪಾನ ಸೇವನೆ ಮಾಡಬಾರ್ದು. ನಮಗೆ ಇದು ಪಾಠ ಕಲಿಯುಗದಲ್ಲಿ ಪ್ರಭುಪಾದರು ನಮಗೆ ಕೊಟ್ಟಿದ್ದಾರೆ. ನಮಗೆ ದೀಕ್ಷೆ ತಗೊಂಡಾಗಲೂ ಕೂಡ ನಾವು ಆಚಾರ್ಯರಿಗೆ, ನಮ್ಮ ಗುರುಗಳಿಗೆ, ನಾವು ಗುರು ಮಹಾರಾಜರಿಗೆ ನಾವು ಮಾತು ಕೊಟ್ಟಿದ್ದೇವೆ. ನಾನು ನಿಯಮಗಳು ಪಾಲನೆ ಮಾಡ್ತೇನೆ, ನಾನು 16 ಜಪ ಮಾಡ್ತೇನೆ, ನಾನು 4 ನಿಯಮಗಳು ಪಾಲನೆ ಮಾಡ್ತೇನೆ. ಅದೊಂದು ನಿಯಮ ಏನದು, ಮದ್ಯವನ್ನು ಸೇವನೆ ಮಾಡದೆ ಇರುವುದು, ಮದ್ಯಪಾನ ಸೇವನೆ ಅದನ್ನು ವರ್ಜಿಸುವುದು. ಸೊ ಅದನ್ನ ನಾವು ಪಾಲನೆ ಮಾಡಿ. ಸೊ ಇಲ್ಲಿ ನೋಡಿ, ಇಲ್ಲೇನಾಗ್ತಾ ಇದೆ, ಆ ಮದ್ಯಪಾನವನ್ನು ಸೇವಿಸೋದ್ರಿಂದ ಯಾವ ರೀತಿಯ ಪರಿಣಾಮ ಆಯ್ತು. ಸೊ ಇದು ನಮ್ಗೆ ಪಾಠ ಆಯ್ತು. ಸೊ ಎಷ್ಟೋ ಕೇಳ್ತೇವೆ, ಎಷ್ಟೋ ಪೇಪರಲ್ಲಿ ಓದ್ತೇವೆ, ಅಲ್ಲಿ ಹೀಗಾಯ್ತು, ಕುಡುಕರೆ ಅವ್ರ ಇದಾಗಿ ಈ ತರ ಮಾಡಿದ್ರು, ಆ ತರ ಮಾಡಿದ್ರು, ಮತ್ತೆ ಪಶ್ಚಾತ್ತಾಪ ಮಾಡ್ತಾ, ಅಯ್ಯೋ ಯಾಕೆ ಹೀಗೆ ಮಾಡ್ಬಿಟ್ಟೆ ನಾನು. ಯಾಕಂದ್ರೆ ಅದು ಮದ್ಯದ ಒಂದು ಪ್ರಭಾವ ಆಯ್ತು. ಸೊ ಹಾಗಾಗಿ ಅದು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಲಿಕ್ಕೆ ಇದು ನಮಗೆ ಪಾಠ. ನಮ್ಗೆ ಪಾಠ ಎಷ್ಟರ ಮಟ್ಟಿಗೆ ಅಂದ್ರೆ, ಯದುವಂಶದವರು ಅವ್ರಿಗೂ ಕೂಡ ಈ ತರ ಮದ್ಯ ಸೇವನೆಯಿಂದ ಈ ರೀತಿ ಪರಿಣಾಮ ಬರುವಾಗ ಇನ್ನು ನಾವೇನು
ನಾವು ತುಂಬಾ ಚಿಕ್ಕ ಪುಟ್ಟ ಭಕ್ತರು, ನಾವು ಇನ್ನು ಆರಂಭದ ಇದರಲ್ಲಿ ಇದ್ದೇವೆ ನಾವು. ಸೊ ನಮಗೆ ಯಾವ ರೀತಿ ಪರಿಣಾಮ ಬೀಳ್ಬೋದು ನಮ್ಗೆ. ಸೊ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸೊ ಇದು ಮದ್ಯ ಆ ರೀತಿಯ ಸಂಘ, ಆ ಸಂಘದಿಂದ ನಾವು ದೂರ ಇರಬೇಕು ನಾವು. ಅಸತ್ ಸಂಘ ತ್ಯಾಗ ಯೈ ವೈಷ್ಣವ ಆಚಾರ, ಸ್ತ್ರೀ ಸಂಗೀಯೇಕ ಕೃಷ್ಣ ಭಕ್ತ ಆರ. ಸೊ ಸತ್ಸಂಗ ನಮಗೆ ಮುಖ್ಯವಾದ ಸತ್ಸಂಗ. ನಾವು ಒಳ್ಳೆ ಭಕ್ತರ ಸಂಘದಲ್ಲಿ ನಾವಿದ್ರೆ ನಮ್ಮ ಆಚರಣೆ, ನಮ್ಮ ಸದಾಚಾರ ಎಲ್ಲವೂ ಇರುತ್ತೆ. ನಾವು ಆ ಭಕ್ತರ ಸಂಘ ಬಿಟ್ರೆ ಏನೇನು ಆಚರಣೆಗಳು ಸದಾಚಾರ ಹೋಗಿ ದುರಾಚಾರ ಆಗ್ಬಿಡುತ್ತೆ ನಮ್ಮ. ಸೊ ಹೇಗೋ ಈಗ ಅಲ್ಲಿಂದ ಇಲ್ಲಿ ಬಂದಿದ್ದೇನೋ, ಮತ್ತೆ ಇಲ್ಲಿಂದ ಅಲ್ಲಿ ಹೋಗ್ಬಾರ್ದು ವಾಪಸ್ ನಾವು. ಸೊ ನಾವು ಇದನ್ನು ಒಂದು ಸತ್ಸಂಗದಲ್ಲಿ ನಾವು ಇರ್ಬೇಕು ನಾವು. ಸೊ ಇದು ಕೂಡ ನಮಗೆ ಪಾಠ ಇದು. ಮುಂದುವರ್ಸೋಣ. ತೇಷಾಂ ಮೈರೇಯ ದೋಷೇಣ ತೇಷಾಂ ಮೈರೇಯ ದೋಷೇಣ ವಿಷಮೀಕೃತ ಚೇತಸಾಂ ವಿಷಮೀಕೃತ ಚೇತಸಾಂ ವಿಮ್ಲೋಚತಿ ರವಾವಾಸಿ ವಿಮ್ಲೋಚತಿ ರವಾವಾಸಿ ವೇಣೂನಾಂ ಇವ ಮರ್ದನಂ ವೇಣೂನಾಂ ಇವ ಮರ್ದನಂ. ಬಿದಿರುಗಳ ಘರ್ಷಣೆಯಿಂದ ಬಿದಿರುಗಳ ಘರ್ಷಣೆಯಿಂದ ವಿನಾಶ ಉಂಟಾಗುತ್ತದೆ. ವಿನಾಶ ಉಂಟಾಗುತ್ತದೆ. ಹೀಗೆ ಹಾಗೆಯೇ ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯಾಸ್ತ ಸಮಯದಲ್ಲಿ ದೊಡ್ಡ ಪ್ರಭಾವದಿಂದ ಕಮಲಿನ ಪ್ರಭಾವದಿಂದ ಅವರೆಲ್ಲರ ಮನಸ್ಸಿನ ಹಿಡಿತ ತಪ್ಪಿತು, ಅವರೆಲ್ಲರ ಮನಸ್ಸಿನ ಹಿಡಿತ ತಪ್ಪಿತು, ವಿನಾಶವು ಸಂಭವಿಸಿತು. ವಿನಾಶವು ಸಂಭವಿಸಿತು. ಹರೇ ಕೃಷ್ಣ. ಶಿಲ ಪ್ರಭುಪಾದರಿಂದ ಭಾವಾರ್ಥ. ಶಿಲ ಪ್ರಭುಪಾದರಿಗೆ ಜಯ. ಅರಣ್ಯದಲ್ಲಿ ಅಗ್ನಿಯ ಅವಶ್ಯಕತೆ ಉಂಟಾದಾಗ ಭಗವತ್ ಇಚ್ಛೆಯಂತೆ ಬಿದಿರುಗಳ ಉಜ್ಜುವಿಕೆಯಿಂದ ಅದು ಉತ್ಪತ್ತಿ ಆಗುತ್ತದೆ. ಹಾಗೆಯೇ ಯದುವಂಶಜರು ಪ್ರಭುವಿನ ಇಚ್ಛೆಯಂತೆ ಆತ್ಮವಿನಾಶದ ಪ್ರಕ್ರಿಯೆಗೆ ಒಳಗಾಗಿ ಎಲ್ಲರೂ ನಾಶವಾದರು. ದಟ್ಟವಾದ ಅಡವಿಯ ತೀರ ನಡುವೆ ಮಾನವ ಪ್ರಯತ್ನದಿಂದ ಬೆಂಕಿ ಉಂಟಾಗುವ ಸಾಧ್ಯತೆ ಇಲ್ಲದಿರುವಂತೆ ಯದುವಂಶಜರನ್ನು ದಮನ ಮಾಡಲು ವಿಶ್ವದಲ್ಲಿ ಯಾವ ಶಕ್ತಿಯೂ ಇರಲಿಲ್ಲ, ಏಕೆಂದರೆ ಅವರು ಶ್ರೀಕೃಷ್ಣನಿಂದ ರಕ್ಷಿತರಾಗಿದ್ದರು. ಶ್ರೀಕೃಷ್ಣನೇ ಅವರು ಹಾಗೆ ನಾಶವಾಗಬೇಕೆಂದು ಬಯಸಿದನು. ತದನುಜ್ಞಾತ ಪದದಲ್ಲಿ ಸೂಚಿಸವಾದಂತೆ ಅವನ ಆಜ್ಞೆಯನ್ನು ಅವರು ಪಾಲಿಸಿದರು. ಶ್ರೀಲ ಪ್ರಭುಪಾದರ ಮಾತು ಬಹಳ ಚೆನ್ನಾಗಿದೆ. ತದನುಜ್ಞಾತ ಅಂದ್ರೆ ಕೃಷ್ಣನ ಆಜ್ಞೆ, ಅನುಜ್ಞಾತ ಕೃಷ್ಣನ ಇಚ್ಛೆ. ಹಿಂದೆ ಶ್ಲೋಕದಲ್ಲಿ ನೋಡ್ತೀವಿ, ಮೊದಲನೇ ಶ್ಲೋಕದಲ್ಲಿ ಅತತೆ ತದನುಜ್ಞಾತ ಭುಕ್ತ್ವಾ ಪೀತ್ವಾ ಚ ವಾರುಣಿ. ಸೊ ಅತತೆ ತದನುಜ್ಞಾತ. ಸೊ ಏನಾಯ್ತು ಅನಂತರ ಕೃಷ್ಣ ಇಚ್ಛೆಯಿಂದ ಇದಾಯ್ತು, ತದನುಜ್ಞಾತ. ಸೊ ಇಲ್ಲಿ ಪ್ರಭುಪಾದರು ಮತ್ತೆ ತಿಳಿಸ್ತಾರೆ, ಇದೇನಾಗ್ತಾ ಇದ್ರು ಕೂಡ ಇದು ಕೃಷ್ಣನ ಇಚ್ಛೆಯಿಂದ. ಇಲ್ಲಿ ಇನ್ನೇನು ಯದುವಂಶದವರು ಅವರು ಒಬ್ಬರ ಪರಸ್ಪರ ಇನ್ನೊಬ್ಬರು ಅವರು ವೈರತ್ವ ಇಟ್ಕೊಂಡು ಅವರು ಜಲಸಿ, ನಮ್ಮಲ್ಲಿ ಇರುತ್ತೆ, ನಮ್ಮ ಮತ್ಸರತೆ ಇರುತ್ತೆ. ಇನ್ನೊಬ್ಬರು ಮುಂದೆ ಸ್ವಲ್ಪ ಮುಂದೆ ಹೋದ್ರೆ ನಾವು ಅವ್ರನ್ನ ಕಾಲನ್ನ ಎಳಿತೇವೆ ನಾವು, ಇಲ್ಲಾಂದ್ರೆ ನಾವು ಅವ್ರು ನಮಗೆ ಇದು ಮಾಡ್ಕೊಳ್ತಾ ಇದ್ದಾರೆ, ನನ್ನ ಮೇಲೆ ಅವ್ರಿಗೆ ಇದೆಲ್ಲ ನಮ್ಮ ಭೌತಿಕ ಸ್ವಭಾವ. ದ್ವೇಷ, ಅಸೂಯೆ, ಮತ್ಸರತೆ ಇದೆಲ್ಲ ಯದುವಂಶದವ್ರಿಗಿಲ್ಲ. ಇದೆಲ್ಲ ಯದುವಂಶದವ್ರದ್ದು ಭಗವಂತನ ಇಚ್ಛೆಯಿಂದ ಆದದ್ದು ಅಷ್ಟೇ. ಇಲ್ಲಿ ಕ್ರೋಧ ಇದೆಲ್ಲ ಪ್ರಶ್ನೆ ಇಲ್ಲ ಅವರ ಜೀವನದಲ್ಲಿ. ಪ್ರಭುಜಿ ಒಳ್ಳೆ ಉದಾಹರಣೆ. ಭೋಜ ವಂಶ ಅಂದ್ರೆ ಯಾರು ಪ್ರಭುಜಿ? ಭೋಜ, ಯದು, ಅಂಧಕ, ವೃಷ್ಣಿ ಇದೆಲ್ಲ ಮೋಸ್ಟ್ಲಿ ಇದರ ಸ್ಮಾಲ್ ಸಬ್ ಡಿವಿಷನ್ಸ್. ಮಾತಾಡಿ ಮೂಲತಃ ಯದು. ನಾವು ಯಾರು ಕೇಳ್ತೇವೆ ನಾವು? ಮಹಾರಾಜ ಯಯಾತಿ. ಮಹಾರಾಜ ಯಯಾತಿ ಕೇಳಿದಿರಲ್ಲ? ಹೌದು. ಸೊ ಅವರಿಗೆ ಎಷ್ಟು ಜನ ಮಕ್ಕಳು? ಅವರಿಗೆ ಮಹಾರಾಜ ಯಯಾತಿಗೆ ಯಾರು ನೆನಪಿದ್ಯಾ? ಯಾವ ಸ್ಟ್ಯಾಂಡ್ ಹೋಗ್ಕೊಂಡು ಯಯಾತಿದು? ಮೂರನೇ ಸ್ಕಂದ, ನಾಲ್ಕನೇ ಸ್ಕಂದ? ಇದು ಅವರಿಗೆ ಒಬ್ಬರು ದೇವಯಾನಿ ಯಾರು? ಶುಕ್ರಾಚಾರ್ಯ ಮಗಳು. ಅವರಿಂದ ಎರಡು ಮಕ್ಕಳಾಗ್ತಾರೆ ಅವ್ರಿಗೆ. ಯದು ಒಬ್ರು, ಮತ್ತೆ ಇನ್ನೊಬ್ರ ಯಾರು? ಶರ್ಮಿಷ್ಠ ಅಂದ್ರೆ ಅವರು ಇನ್ನೊಬ್ಬರು. ಅವರು ಮಗ ಹುಡ್ತಾನೆ ಪುರು ಒಬ್ಬರು, ತುರ್ವಾಸು ಒಬ್ಬರು, ತುರ್ವಾಸು ಇನ್ನೊಬ್ರು ಇದ್ದಾರೆ. ಆಕ್ಚುಲಿ ನನಗೆ ನೆನಪಿರೋ ಪ್ರಕಾರ 1+2 2+3 ಏನೋ ಇದೆ. ಅದು ಯದು ನೀವು ಹೇಳಿದಾಗೆ ದೇವಯಾನಿ ಅವ್ರ ಮಗ ಯದು. ಸೊ ಯದು ವಂಶದಲ್ಲಿ ಭಗವಂತನ ಬರ. ಆಕ್ಚುಲಿ ಅವಾಗ ಅವರು ಇವ್ರು ಕೇಳ್ತಾರೆ, ಯಾರು? ಯಯಾತಿ. ಸೊ ನನ್ನ ಒಂದು ಯೌವನವನ್ನು ಎಕ್ಸ್ಚೇಂಜ್ ಮಾಡಿ ಯಾರ ಮಕ್ಕಳು ಹೇಳ್ತಾರೆ. ಇದು ಭೌತಿಕ ಸ್ಥಿತಿ. ಸೊ ಭೌತಿಕ ಇಂದ್ರಿಯಗಳು ನಮ್ಮನ್ನು ಹೇಗೆ ನಮಗೆ ಇದು ಮಾಡುತ್ತೆ ಅಂದ್ರೆ ಶೇಮ್ಲೆಸ್.
ನಾವೇನಾಗ್ಬಿಡ್ತೀವಿ, ನಮ್ಗೆ ಕ್ಷೇಮೆ ಇಲ್ಲ, ನಮಗೆ ಭೌತಿಕ ಇಂದ್ರಿಯಗಳು ನಮ್ಮನ್ನು ಆ ರೀತಿ ನಮ್ಮನ್ನು ಪರ್ಟಿಕ್ಯುಲರ್ಲಿ ಈ ಏನ್ ಮೈಥುನ ಇದು ನಮ್ಮನ್ನು ಹಾಗೆ ನಮ್ಮನ್ನು ಹಿಡಿದಿದೆ, ಸೆರೆದಿಡಿದೆ ನಮ್ಮನ್ನೆಲ್ಲರೂ. ಸೊ ಹೇಳ್ತಾರೆ ಅಯಾತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ದೊಡ್ಡ ರಾಜ. ಆದರೆ ಹೇಗೆ ಇದಾಯ್ತು ಅಂದ್ರೆ ಅವರು ಇದರ ಪ್ರಭಾವದಿಂದ ಅವರು ಶರ್ಮಿಷ್ಠದಿಂದ ಸ್ವಲ್ಪ ಮಕ್ಕಳನ್ನು ಪಡಿತಾರೆ. ಮತ್ತೆ ಅದು ಆಕ್ಚುಲಿ ಧರ್ಮದ ವಿರೋಧ ಇರೋದಿಲ್ಲ, ಅದು ರಾಜನಿಗೆ ಅದು ಓಕೆ, ಅದು ಕ್ಷತ್ರಿಯ ರಾಜನಿಗೆ. ಆದರೂ ಶುಕ್ರಾಚಾರ್ಯರು ಶಾಪ ಕೊಡೋದು. ಅದು ಶಾಪ ಕೊಟ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ಅಯ್ಯೋ ನಾನು ಕೊಟ್ಟದ್ದು ನನ್ನ ಅಳಿಯನಿಗೆ ಅಲ್ವಾ, ನಾನು ಅಳಿಯನಿಗೆ ಅದೇ ರೀತಿ ಕೊಟ್ಟರೆ ನನ್ನ ಮಗಳಿಗೆ ಅದು ಹಾನಿ ಆಯ್ತಲ್ಲ. ಸೊ ಅದಕ್ಕೆ ಮತ್ತೆ ಅವ್ರು ಏನ್ ಮಾಡ್ತಾರೆ, ಅವರು ಇದೇ ಚಾನ್ಸ್ ಇದೆ, ಏನ್ ಚಾನ್ಸ್ ಇದೆ, ನಿನ್ನ ನಿನ್ನ ಮಗ ಯಾರಾದ್ರು ನಿನ್ನ ವೃದ್ಧಾವಸ್ಥೆಗೆ ಯವನಾವಸ್ಥೆ ಇದನ್ನ ಯೂತನ ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಎಕ್ಸ್ಚೇಂಜ್ ಫಸ್ಟ್ ಎದು ಕೇಳ್ತಾರೆ. ಎದು ಆಕ್ಚುಲಿ ಗೊತ್ತಿರುತ್ತೆ, ಹೇಳ್ತಾರೆ ಎದು ಅವಾಗ್ಲೇ ಶುದ್ಧ ಭಕ್ತರವರು, ಅವ್ರಿಗೆ ಗೊತ್ತು ಮುಂದೆ ನನ್ನ ಇದರಲ್ಲಿ ಕೃಷ್ಣನು ಅವತರಿಸ್ತಾನೆ ಅಂತ ಒಂದು ಶುದ್ಧ ಭಕ್ತರು ಎದು. ಹಾಗೆ ಆಮೇಲೆ ಮತ್ತೆ ಎದು ಯೋಚನೆ ಮಾಡೋದು, ಜೀವನದಲ್ಲಿ ಸಾಮಾನ್ಯವಾಗಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ ಈ ರೀತಿ ವ್ಯವಸ್ಥಿತವಾಗಿ ಹೋದರೆ ನಾನು ಕಾಲ ಸಮಯದಲ್ಲಿ ಸಂಪೂರ್ಣ ಬೈರಾಗಿಯಾಗಿ ನಾನು, ಸೊ ಪ್ರತಿಯೊಬ್ಬರು ಅದನ್ನ ಅವರವರೇ ಅನ್ವೇಷಿಸಬೇಕು. ಪ್ರತಿಯೊಬ್ಬೊಬ್ಬರಿಗೆ ಬ್ರಹ್ಮಚರ್ಯ ಜೀವನ ಸೂಕ್ತ ಇರ್ಬೋದು, ಒಬ್ಬರಿಗೆ ಗೃಹಸ್ಥ ಜೀವನ ಸೂಕ್ತ ಇರ್ಬೋದು. ಹಾಗೆ ಎದು ಯೋಚನೆ ಮಾಡಿದ್ದು, ನನಗೆ ಗೃಹಸ್ಥ ಜೀವನ ಸೂಕ್ತ ನನಗೆ. ಸೊ ಹಾಗೆ ನಾನು ಈಗ ನನ್ನ ತಂದೆಗೆ ಕೊಟ್ಬಿಟ್ಟು ಮತ್ತೆ ನಾನೇ ಮತ್ತೆ ತಂದೆ ಕೊನೆ ಕೊಡ್ತಾರೆ ವಾಪಸ್, ಯಾಕಂದ್ರೆ ಪೂರ್ವಕ್ಕೆ ವಾಪಸ್ ಕೊಟ್ಟು ಮತ್ತೆ ನನ್ನ ಗೃಹಸ್ಥನಾಗಿ ಮತ್ತೆ ಇದೆಲ್ಲ ಅಷ್ಟು ಸಮಯ ಬೇಡ, ನಾನು ಹೀಗೆ ಸದ್ಯಕ್ಕೆ ಏನು ಗೃಹಸ್ಥಾಶ್ರಮ ಪ್ರವೇಶ ಮಾಡ್ಬಿಟ್ಟು ನಂತರ ನಾನು ಸಂಪೂರ್ಣವಾಗಿ ಕೃಷ್ಣ ಆಶ್ರಯ ಪಡಿಬೇಕು. ಸೊ ಆ ರೀತಿ ಎದು ನಿರಾಕರಿಸ್ಬಿಟ್ಟು ಅದು ಆ ಕತೆ. ಸೊ ಎನಿವೆ ಇಲ್ಲಿ ಮತ್ತೆ ಅಲ್ಲಿ ಪೂರ್ವ ಕೊಡೋದು ಅದು ಆಕ್ಚುಲಿ ಆ ಈವೆಂಟ್ ತುಂಬಾ ಇದಿದೆ, ಅದು ತುಂಬಾ ಡೀಟೇಲ್ಸ್ ಇದು. ಎನಿವೆ ನಾನು ಹೇಳಿದ್ದು ಯದು ವಂಶ ಬರೋದು. ಆದ್ರೆ ಯದು ವಂಶದಲ್ಲಿ ಇವರೆಲ್ಲ ಸಬ್ ಡಿವಿಷನ್ಸ್ ಅನ್ಸುತ್ತೆ, ಭೋಜ, ಅಂಧಕ, ವೃಷ್ಣಿ, ಇದೆಲ್ಲ ಅದ್ರೊಳಗೆ ಫ್ಯಾಮಿಲಿಗಳು ಅಂತ ನನ್ನ ಅನಿಸಿಕೆ. ಸೊ ಯಾರು ಎಕ್ಸಾಕ್ಟ್ ಆಗಿ ನೀವು ಯಾರು ಗೊತ್ತಿದ್ರೆ ಹೇಳಿ, ಇಲ್ಲಾಂದ್ರೆ ನಾನು ಮತ್ತೆ ಸ್ಟಡಿ ಮಾಡೋಣ. ಇದು ಭಾಗವತಲ್ಲೂ ಇದಿದೆ, 9th ಪಾಯಿಂಟ್ ಅಲ್ಲೆಲ್ಲ ಮುಂದೆ ಹೋದ್ರೆ ಫುಲ್ ಟೇಬಲ್ಸ್ ಇದೆ, ಚಾರ್ಟ್ಸ್ ಇದೆ. ಶುಕಮುನಿಗಳು ಹೇಳ್ತಾರೆ ಈ ವಂಶದಲ್ಲಿ ಇವ್ರು ಬಂದ್ರು, ಅವ್ರ ಮಗ, ಅವ್ರಿಗೆ ಇಷ್ಟು ಮಕ್ಕಳು, ಅವ್ರ ಮೊಮ್ಮಕ್ಕಳು ಇಷ್ಟು ಜನ, ಅವರ ಹೆಂಡತಿಯರು, ರಾಣಿಯರು ಇಷ್ಟು ಜನ, ಎಲ್ಲ ಡೀಟೇಲ್ಸ್ ಇದೆ. ಸೊ ಇದೆಲ್ಲ ಶುಕಮುನಿಗಳು ನೆನಪಿರುತ್ತೆ, ನನಗೆ ನೆನಪಿಲ್ಲ, ಅದು ನೋಡೋಣ, ಚೆಕ್ ಮಾಡೋಣ ಮತ್ತೆ. ಆದ್ರೆ ಮೊರರ್ಲೆಸ್ ಇವರೆಲ್ಲ ಯದು ವಂಶಕ್ಕೆ ಸೇರಿದವರು ಅಂತ ನೀವು ಹೇಳ್ಬೋದು. ಅದರಲ್ಲಿ ಇದು ಭಾಗಗಳು, ವೃಷ್ಣಿ, ಭೋಜ, ಅಂಧಕ, ಇದೆಲ್ಲ ಒಂದೊಂದು ಅದರಲ್ಲಿ ಸಬ್ ಡಿವಿಷನ್ ಅಂತ ಹೇಳ್ಬೋದು. ಇವಾಗ ನಮ್ಮ ಒಂದೊಂದ್ಸಲಿ ಜಾತಿ ಪದ್ಧತಿಯಲ್ಲಿ ನೋಡಿರ್ಬೋದು, ಆ ಒಂದು ಜಾತಿ ಇದರಲ್ಲಿ ಎಷ್ಟೋ ಡಿವಿಷನ್ಸ್ ಇರ್ತವೆ ನಮ್ಮದು, ಆ ರೀತಿ ಅಂದ್ಕೊಳ್ಬೋದು ನೀವು. ಎಲ್ಲ ಯದು ವಂಶ, ಯದು ಕುಲಕ್ಕೆ ಸೇರಿದವರು ಇವರು. ಸೊ ಯದು ಮೂಲ ರಾಜ, ಯದು ಇಂದನೇ ಇವರೆಲ್ಲ ಬರೋದು. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಹೇಳ್ತಾ ಇರೋ ಉದಾಹರಣೆ, ಅರಣ್ಯದಲ್ಲಿ ಅಗ್ನಿ. ಸೊ ಅದು ಆಗುತ್ತದು, ಅದು ಹೇಗಾಗುತ್ತೆ, ಯಾರು ಮಾಡಿದ್ರು ಇಲ್ಲ, ಅದಾಗುತ್ತೆ, ಅದು ಯಾರು ಮಾಡೋದ್ ಬೇಕಾಗಿಲ್ಲ, ಅದು ಆಗ್ಬಿಡುತ್ತೆ. ಸೊ ಈ ಭೌತಿಕ ಜಗತ್ತಿನಲ್ಲಿ ಹಾಗೆ ಈ ತರ ಕಲಹಗಳು ಆಗ್ತವೆ. ಆಮೇಲೆ ಇದು ಭಗವಂತನ ಇಚ್ಛೆ, ಮುಖ್ಯವಾಗಿ ಇದು ಈ ತರ ಆಗ್ಬೇಕು ಅಂತ ಭಗವಂತನ ಇಚ್ಛೆ ಇದೆ, ಪ್ರತಿಯೊಂದಕ್ಕೂ ಕೂಡ ಭಗವಂತನ ಅನುಮತಿ ಇದೆ. ಸೊ ಅನುಮತಿ ಇರೋದ್ರಿಂದ ಈ ರೀತಿ ಆಯ್ತು ಅಂತ ಹೇಳ್ತಾರೆ. ತದನುಜ್ಞಾತ ಭಗವಾನ್ ಸ್ವಾತ್ಮ ಮಾಯೆಯ ಗತಿಂ ತಾಂ ಅವಲೋಕ್ಯ ಸಹ ಸರಸ್ವತೀಂ ಉಪಸ್ಪೃಶ್ಯ ವೃಕ್ಷಮೂಲಂ ಉಪಾವಿಶತ್. ತನ್ನ ಅಂತರಂಗ ಶಕ್ತಿಯಿಂದ ತನ್ನ ವಂಶದ ಕೊನೆಯನ್ನು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ಮುಂಚಿತವಾಗಿಯೇ ಕಂಡನು. ಅವನು ಸರಸ್ವತಿ ನದಿ ತೀರಕ್ಕೆ ಹೋಗಿ ನೀರನ್ನು ಆಚಮನ ಮಾಡಿ ಒಂದು ಮರದ ಕೆಳಗೆ ಕುಳಿತುಕೊಂಡನು. ಸೊ ಭಾವಾರ್ಥ ಇದೆ. ಸೊ ಎನಿವೆ, ಸೊ ಇಲ್ಲಿ ಸೊ ಇಲ್ಲಿ ಪರ್ಟಿಕ್ಯುಲರ್ ಮತ್ತೆ ಆತ್ಮಮಾಯ ಪದ ಇದೆ. ಸೊ ಆತ್ಮಪಾಯ ನಮ್ಗೆ ಇಂಪಾರ್ಟೆಂಟ್ ನಮಗೆ. ಸೊ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಇದು ಕೃಷ್ಣನ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಅಲ್ಲ ಇದು. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರಲ್ಲ ಆತ್ಮಮಾಯ, ಎಲ್ಲ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಆತ್ಮಮಾಯ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್. ಆಮೇಲೆ ಮತ್ತೆ ಇದೇನ್ ಶ್ಲೋಕ ಅದು, ಸಂಭವಾಮಿ ಆತ್ಮಮಾಯ, ಅದು ಬರುತ್ತಲ್ಲ, ಅದೇನದು
ಹೌದು ಬಹೂನಿ ಪ್ರಭುಜಿ, ಮೇ ಸಂಭವಾಮಿ ವ್ಯತೀತಾನಿ ಆತ್ಮನೇ. ಜನ್ಮಾನಿ ತವ ಚ ಅರ್ಜುನ ಅಂ ವೇದ ಸರ್ವಾಣಿ ತ್ವಂ ನ ವೇತ್ತ ಪರಂತಪ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್. ಆಮೇಲೆ ಅದೇನದು, ಆಮೇಲೆ ಏನಂತಜಿ? ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್. ಏನದು ಶ್ಲೋಕ? ಯಾರಾದ್ರೂ ನೋಡಿ, ಭಗವದ್ಗೀತಾ ಆತ್ಮಮಾಯ ಅಲ್ಲೂ ಕೂಡ ಬರುತ್ತೆ, ನನಗೂ ನೆನಪಿರು ಕೂಡ ಅಲ್ಲಿ ಪ್ರಕೃತಿಂ ಬರುತ್ತೆ. ಪ್ರಭುಜಿ ಹೇಳ ಪ್ರಕೃತಿಂ ಪ್ರಭುಜಿ. ಸ್ವಾಮಧಿಷ್ಠಾಯ, ಎಸ್, ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ಎಸ್, ಧನ್ಯವಾದಗಳು ಮಾತಾಡಿ. ಸೊ ಪ್ರಕೃತಿಂ ಸ್ವಾಮಧಿಷ್ಠಾಯ, ಸೊ ಅಂದ್ರೆ ಭಗವಂತನು ಅಲ್ಲಿ ಕೂಡ ಹೇಳಿದ ಅವತರಿಸೋದು, ನನಗೆ ಜನನ ಇಲ್ಲ ಆದ್ರೂ ಕೂಡ ನಾನು ಜನನವನ್ನು ಪಡಿತಾ ಇದ್ದೇನೆ. ಇದೇಗ್ ಪಡಿತಾ ಇದ್ದೇನೆ? ನನ್ನ ಅಂತರಂಗ ಶಕ್ತಿ ಪ್ರಭಾವದಿಂದ ಪಡಿತಾ ಇದ್ದೇನೆ, ಬರ್ತಾ ಇದ್ದೇನೆ. ಸೊ ಸೇಮ್ ಅದೇ ಕೃಷ್ಣ ಇಲ್ಲಿ, ಅದೇ ಆತ್ಮಮಾಯ ಪದ ಇಲ್ಲಿ ಕೃಷ್ಣ ಯೂಸ್ ಮಾಡ್ತಾ ಇರೋದು. ಭಗವಾನ್ ಸ್ವ ಆತ್ಮಮಾಯ ಗತಿಂ ತಾಮ್ ಅವಲೋಕಿಸ. ಸೊ ಇವರೆಲ್ಲ ಹೋಗಿದ್ದು ಕೂಡ ಭಗವಂತನ ಆತ್ಮಮಾಯ ಶಕ್ತಿಯಿಂದ, ಅವರು ಮಹಾಮಾಯ ಶಕ್ತಿಯಿಂದ ಅವರು ಪ್ರಭಾವಿತರಾಗಿ ಅವರು ಜಗಳ ಮಾಡ್ಕೊಂಡು, ಅವ್ರ ತಮೋ ಗುಣದಲ್ಲಿ ರಜೋ ಗುಣದಲ್ಲಿ ಅವರು ಇದೆಲ್ಲ ಅವ್ರ ತಲೆ ಬಿಸಿ ಮಾಡ್ಕೊಂಡು ಅದೆಲ್ಲ ಮಾಡ್ಲಿಲ್ಲ ಅವರು. ಚಕ್ ಕೃಷ್ಣ ಇಚ್ಛೆ ಅದು ಸ್ವಲ್ಪ ಸಮಯದಲ್ಲಿ ಫಿನಿಶ್ ಆಗೋಯ್ತು. ಅದು ಇಲ್ಲಾಂದ್ರೆ ನಮ್ಮದು ಏನಾದ್ರು ಜಗಳ ಶುರು ಆದ್ರೆ ಜಗಳ ಎಣ್ಣಾಗೋದಿಲ್ಲ. ಇದು ಜಗಳ, ಇದು ಒಂದು ಕಡೆ ಈ ಕಡೆ, ಒಂದು ಕಡೆ ಆ ಕಡೆ, ಒಂದು ಪಾಲಿಟಿಕ್ಸ್, ರಾಜಕೀಯ, ಇದಕ್ಕೆ ಅಂತ್ಯವೇ ಇಲ್ಲ. ಕೃಷ್ಣ ಅದೆಲ್ಲ ಏನು ಮಾಡ್ಲಿಲ್ಲ. ಯದುವಂಶದಲ್ಲಿ ಸ್ವಲ್ಪ ಸಮಯನೇ, ಸ್ವಲ್ಪ ಆ ರೀತಿ ಮಾಡೋ ರೀತಿ ಮಾಡಿ ಟಕ್ಕದ ಅವರು ಹೋಗ್ಬಿಟ್ಟು. ಭಗವಂತನ ಲೀಲೆ ಇದು. ಇದು ಈ ರೀತಿ ಇದು ನೋಡ್ಬೋದು ಭಗವಂತ. ಇದು ಆತ್ಮಮಾಯೆಯಿಂದ ಆದದ್ದು. ಇಲ್ಲ ಅಂದ್ರೆ ಇಲ್ಲಿ ಜಗಳ, ಕಾದಾಟ, ಭಿನ್ನಾಭಿಪ್ರಾಯ, ಇದೆಲ್ಲ ಇದು ಒಂದು ಭೌತಿಕ ಜಗತ್ತು. ನಮ್ದು ಹಂಗೆ ಸ್ವಭಾವ, ಹಂಗೆ ನಮ್ಗೆ ಇದೆಲ್ಲ ನಾವು ಲಕ್ಷ ಲಕ್ಷ ಕೋಟಿ ಕೋಟಿ ವರ್ಷಗಳು, ಕೋಟಿ ಕೋಟಿ ಜನ್ಮಗಳು ಇದನ್ನೇ ಮಾಡಿ ಬಂದಿದೆ. ಸೊ ನಾವು ಇದನ್ನು ಈಗಲೂ ಕೂಡ ಕೃಷ್ಣ ಪ್ರಜ್ಞೆ ಬಂದವರು ಕೂಡ ಇದನ್ನೇ ಮಾಡ್ತೇವೆ ನಾವು. ಸೊ ಈ ಟೈಮ್ ಆಗುತ್ತೆ, ಇದು ನಮಗೆ ಆ ರೋಗ, ಅದು ಗುಣ ಆಗಿ ಸ್ವಲ್ಪ ಟೈಮ್ ಆಗುತ್ತೆ. ಆದ್ರೆ ಯದುವಂಶದವ್ರಿಗೆ ಅದೆಲ್ಲ ಆ ರೋಗದಲ್ಲಿ ಇಲ್ಲ. ಅವರು ಸಂಪೂರ್ಣವಾಗಿ ಮುಕ್ತಾತ್ಮರು. ತುಂಬಾ ಚಿಕ್ಕ ಸಮಯದಲ್ಲಿ, ಅಲ್ಪ ಸಮಯದಲ್ಲಿ ಅದು ಒಂದು ನಾನು ಯೋಚನೆ ಮಾಡ್ತಾ ಇದ್ದೆ, ಹೇಗೆ ಅವ್ರಿಗೆ ನೋವಾಗ್ತಾ ಇಲ್ವೋ, ಹೊಡೆದಾಗ ಯಾರಿಗೂ ನೋವಾಗೋದಿಲ್ವಾ, ಇದಾಗೋದಿಲ್ವಾ? ಕೃಷ್ಣ ಇಚ್ಛೆ ಅದು ಹೊಡೆದಾಗೆ ನೋವಾಗ್ದೇನೆ ಇರ್ಬೋದು. ಇವಾಗ ಯಾರಾದ್ರೂ ಹೊಡೆದ್ರೆ ಬಡದು ನಾವು ಸಾಯ್ತೀವಿ ಅಂತ, ಯಾರಾದ್ರು ಬಂದು ಇವಾಗ ನಾವು ಅಟ್ಯಾಕ್ ಮಾಡಿದ್ರು, ಒಂದು ಬಂದೂಕ್ ತೊಗೊಂಡು ಇನ್ನೂ ತೊಗೊಂಬಂದು, ಸೊ ಅದು ಹೊಡೆದಾಗ ಅಯ್ಯೋ ಅದು ಎಷ್ಟು ನೋವಾಗಿರ್ಬೇಕು, ಯದುವಂಶದವ್ರಿಗೆ ಎಷ್ಟು ನೋವಾಗಿರ್ಬೇಕು ನಾನು ಯೋಚನೆ ಮಾಡ್ತಾ ಇದ್ದೆ. ಕೃಷ್ಣ ಇಚ್ಛೆ ಅದು ಯಾವ್ದನ್ನ ನೋವಿಲ್ದೇನೋ ಅವ್ರು ಸಾಯ್ಬೋದು. ಕೃಷ್ಣ ಏನ್ ಬೇಕಾದ್ರೂ ಮಾಡ್ಬೋದು. ಕೃಷ್ಣ ಪರಮ ಪುರುಷ. ಯಾವನು ಅಲ್ಲಿ ಅವ್ರಿಗೆ ಗುಂಡೇಟು ಬಿದ್ರೂ, ಇಲ್ಲಾಂದ್ರೆ ಇಲ್ಲಿ ಒಂದು ರೀತಿ ಹೇಳ್ತಾರೆ, ಯಾರೋ ಭಕ್ತರು ಹೇಳ್ತಾರೆ, ಬೆಳಿ ಕೂಡ ನಾನು ಅದು ನೆನಪು ಮಾಡ್ಕೊಳ್ತಾ ಇದ್ದೆ. ಶಿಲಾ ಪ್ರಭುಪಾದ ಶಿಷ್ಯರು ಪ್ರಭುಪಾದರು ಬಾಂಗ್ಲಾದೇಶಕ್ಕೆ ಕಳಿಸ್ತಾರೆ ಪ್ರಚಾರಕ್ಕೆ. ಯಾವಾಗ 1971 ಅಲ್ಲಿ ಪಾಕಿಸ್ತಾನ ವಾರ ಆದಾಗ, ಪಾಕಿಸ್ತಾನ 2ನೇ ವಾರ್ ಮಾಡ್ತಾರೆ, ಬಾಂಗ್ಲಾದೇಶ್ ಲಿಬರೇಷನ್ ಇದಕ್ಕೆ. ಆ ಟೈಮಲ್ಲಿ ಇಬ್ಬರು ಶಿಲಾ ಪ್ರಭುಪಾದ ಶಿಷ್ಯರು, ಅದು ಎಕ್ಸಾಕ್ಟ್ ಹೆಸರು ನೋಡ್ಬೇಕು ನೀವು, ಅವರು ಬ್ರಹ್ಮಾನಂದ ಮಹಾರಾಜ್ ಅಂತ ಹೇಳಿದ್ರು ಒಬ್ರು, ನನಗೆ ಸ್ವಲ್ಪ ಕನ್ಫ್ಯೂಷನ್ ಇಲ್ಲ, ಗರ್ಗಮುನಿ ಅವ್ರ ಬ್ರದರ್ ಇರ್ಬೋದು, ಗರ್ಗಮುನಿ ಅಂತ. ಇವರೆಲ್ಲ ಪ್ರಭುಪಾದ ಶಿಷ್ಯರು. ಸೊ ಇವ್ರು ಪ್ರಭುಪಾದ ಆದೇಶ ಮೇಲೆ ಹೋಗಿ ಪ್ರಚಾರ ಮಾಡಿ ಆದ್ರೆ ಈ ತರ ವಾರ್ ಶುರು ಮಾಡಿದ್ಮೇಲೆ ಅಲ್ಲಿ ಹಿಂದೂಗಳಿಗೆ ತುಂಬಾ ಕಿರುಕುಳ ಶುರು ಆಯ್ತು. ಹಿಂದೂಗಳೆಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಈ ಕಡೆ ಬರ್ತಾ ಇದ್ದಾರೆ, ಬಾಂಗ್ಲಾದೇಶದಿಂದ ಕ್ರಾಸ್ ಮಾಡಿ. ಸೊ ಇವರು ಅಲ್ಲಿ ಒಂದು ಬಸ್ಸಲ್ಲಿ ಅಲ್ಲೆಲ್ಲ ಬಸ್ಸಲ್ಲಿ ನಿಲ್ಸಿ ಬಂದೂಕಲ್ಲಿ ಕೊಲ್ಲೋದು, ಎಷ್ಟೋ ಜನ ಅದೇ ಕೊಂದಿರುತ್ತೆ. ಸೊ ಇದೆಲ್ಲ ಆಗಿದೆ, ಇದೆಲ್ಲ ಇತಿಹಾಸ, ಚರಿತ್ರೆ. ಈಗ ಸೊ ಈಗಾಗೋ ಇವರು ಕೂಡ ಇದ್ದಾರೆ, ಇವರು ಅಮೆರಿಕನ್ ಶಿಷ್ಯರು, ಸಂಪೂರ್ಣ ತಿಲಕ ಧಾರಣೆ ಮಾಡಿ ಎಲ್ಲ ಕಂಠಿ ಮಾಲೆ ಹಾಕಿ ಜಪ ಮಾಡಿ. ಸೊ ಇವರಿಗೆ ಅಲ್ಲಿ ಬಾರ್ಡರ್ ಅಲ್ಲಿ ಸ್ಟಾಪ್ ಮಾಡಿ ಬಸ್ಸಿಂದ ಇಳಿರಿ ನೀವು, ಬಂದೂಕಿಟ್ಟು ಇಳಿದ್ರು. ಸೊ ಇವರಿಬ್ರು ಇಳಿದ್ರು. ಹೇಳ್ತಾರೆ ಒಬ್ರು ಇನ್ನೊಬ್ರು ಭಕ್ತರಿಗೆ ಹೇಳ್ತಾ ಇದಾರಂತೆ, ಸೊ ನಾವು ಬೇಗ ಈಗ ಭಗವದ್ಧಾಮಕ್ಕೆ ಹೋಗ್ತಾ ಇದೀವಿ, ನಾವು ಜಪ ಮಾಡು ಅಂತ ಇಬ್ರು ಜಪ ಮಾಡ್ತಾ ಇದಾರಂತೆ. ಅವ್ರ ಭಯ ಇಲ್ಲ ಅವ್ರಿಗೆ. ಸೊ ಹೇಳ್ತಾರೆ ಅವರು, ಅಂದ್ರೆ ಪ್ರಭುಪಾದರನ್ನ ಆಶ್ರಯಿಸಿದ್ದಾರೆ ಶುದ್ಧ ಭಕ್ತರ ಆಚಾರ್ಯರು. ಹಾಗೆ ಶುದ್ಧ ಭಕ್ತರ ಪ್ರಭಾವದಿಂದ ಅವರು ಕೂಡ ಭಯ ಇಲ್ಲ. ಈ ತರ ಬಂದ್ಬಿಟ್ರು, ನಮ್ಮನ್ನ ಹಿಡ್ಕೊಂಡ್ಬಿಟ್ರು, ಈಗ ಗುಂಡಾಕ್ಬಿಡ್ತಾರೆ, ನಮ್ದು ಏನ್ ಮಾಡೋದು, ಬಿಟ್ಬಿಡಿ ನಮ್ಮನ್ನ, ಅಳ್ಕೊಂಡು ನಾವು ಇನ್ನೊಂದ್ ಮಾಡ್ಕೊಂಡು ನಾವು ಈ ತರ ಏನೋ ನಾವು ಮಾಡ್ತೀವಿ, ನಾವು ನಾಟಕ ಮಾಡುವಾಗ. ಅವ್ರು ಏನು ಅದೆಲ್ಲ ಮಾಡ್ಲಿಲ್ಲ. ಅವ್ರು ಹೇಳ್ತಾರೆ, ಅವರು ತುಂಬಾ ಇದಾಗಿ, ಆಯ್ತು ಇನ್ನಾಯ್ತು, ತೊಂದ್ರೆ ಇಲ್ಲ, ಕೃಷ್ಣ ನಮ್ಮನ್ನ ಇನ್ನ ಕರ್ಕೊಂಡು ಹೋಗ್ತಾನೆ, ಪ್ರಭುಪಾದ ಕರ್ಕೊಂಡು ಹೋಗ್ತಾರೆ ಬೇಗ ಅಂತ ಅವರು ಜಪ ಮಾಡಿ ಇನ್ನೊಬ್ರಿಗೆ ಹೇಳಿ ಜಪ ಮಾಡಿದ್ರಂತೆ. ಮತ್ತೆ ಅದೇನಾಯ್ತು ಏನೋ, ಪಾಕಿಸ್ತಾನ ಸೋಲ್ಜರ್ಸ್ ಅಲ್ಲಿ ಕೆಳಗೆ ಇಳಿಸಿದವರು ಮತ್ತೆ ಅವರು ಆಯ್ತು ಹೋಗಿ ನೀವು ಮತ್ತೆ ಹೋಗಿ ಅಂತ ಅವ್ರು ಬಸ್ ಹತ್ತಿಸಿ ಅವರು ಕ್ರಾಸ್ ಮಾಡಿ. ಅಂದ್ರೆ ಪ್ರಭುಪಾದ ನಾವು ಈ ತರ ಆಚಾರ್ಯರು, ಶುದ್ಧ ಭಕ್ತರು ಈ ತರ ಅವ್ರನ್ನ ಆಶ್ರಯಿಸಿದ್ರೆ ನಾವು ಭಯವನ್ನು ಕಳ್ಕೊಂಡ್ಬಿಡ್ತೇವೆ. ಇಲ್ಲಾಂದ್ರೆ ನಮ್ಗೆ ಭಯ ಆಗುತ್ತೆ, ಅಯ್ಯೋ ನನಗೆ ಬರ್ಲಿ ಇದು ಸಾವು, ಈ ರೀತಿ ಬರಬಾರ್ದು ಸಾವು. ಅಯ್ಯೋ ಈ ರೀತಿ ಒಂದು ಹಾವು ಬಂದು ನನ್ನ ಕಬಳಿಸ್ಬಿಟ್ರೆ, ನಂಗೆ ಒಂದು ಪೈಥಾನ್, ಒಂದು ಹೆಬ್ಬಾವು, ಅಯ್ಯೋ ಹೇಗೆ ಏನಾಗುತ್ತೋ, ಇಲ್ಲಾಂದ್ರೆ ನಾನು ಎಲ್ಲ ಬಾವಿಯಲ್ಲಿರೋ ಕೆಳಗೆ ಬಿದ್ದು ಅಲ್ಲಿ ಪ್ರಾಣ ಬಿಟ್ರೆ ಅದು ಹೇಗಾಗುತ್ತೋ. ಎಷ್ಟೆಷ್ಟೋ ರೀತಿಯಲ್ಲಿ ಸಾವು ಬರ್ಬೋದು. ಇಲ್ಲ ಒಂದು ಕ್ಯಾನ್ಸರು, ಇದು ರೋಗಗಳು ಅಷ್ಟು ನೋವಿಂದ. ಸೊ ಎಲ್ಲ
ಇಲ್ಲ, ಏನು ಯೋಚನೆ ಮಾಡೋದು ಬೇಡ. ಕೃಷ್ಣನು ಯಾವ ಸ್ಥಿತಿಯಲ್ಲೂ ಕೂಡ ಏನು ನಾವು ಯೋಚನೆ ಮಾಡೋದು, ಕೃಷ್ಣನ ಆಶ್ರಯಿಸ್ಬೇಕು, ನಾವು ಶುದ್ಧ ಭಕ್ತರಾಗ್ಬೇಕಷ್ಟೇ ನಾವು. ಸೊ ಇಲ್ಲಿ ಯದುವಂಶಿಗೆ ಈ ರೀತಿ ಒಡೆದು ಬಡದು ಅವ್ರಿಗೆ ರಕ್ತ ಸುರಿದು ಇನ್ನೊಂದಾಗಿ ನೋವಿಂದ ಅದೆಲ್ಲ ಇಲ್ಲ, ನಲಿದು ಎಲ್ಲ ಇಲ್ಲ, ಫಿನಿಶ್. ಒಂದ್ಸಲ ಇನ್ನೊಂದ್ಸಲ ಪ್ರಭುಪಾದ ಹೇಳೋದು, ಭಕ್ತರಿಗೆ ಸಾವು ಅಂದ್ರೆ ಹೇಗಿರುತ್ತೆ, ಲೈಟ್ನಿಂಗ್ ಇದ್ದಾಗಿರುತ್ತೆ ಅಂತ. ಮಿಂಚು ಬರುತ್ತೆ, ಎಷ್ಟಕ್ಕೆ ಸಮಯ ಬರುತ್ತೆ ಮಿಂಚು? ಒಂದು ಸೆಕೆಂಡು ಇಲ್ಲ, ಒಂದು ಸೆಕೆಂಡಲ್ಲಿ ಒಂದು ಬ್ರೈಟ್ ಅಷ್ಟೇ. ಸೊ ಆ ರೀತಿ ಹೇಳ್ತಾರೆ, ಶುದ್ಧ ಭಕ್ತರ ಸಾವು ಅಂದ್ರೆ, ಶುದ್ಧ ಭಕ್ತಿಯಲ್ಲಿ ಇರೋರಿಗೆ ಅವ್ರಿಗೆ ಸುಮ್ಮನೆ ಮಲ್ಗೆ ಎದ್ದಾಗ ಎಚ್ಚರ ಆದಾಗ. ಸೊ ಅವ್ರು ಎಚ್ಚರ ಆಗಿದ ತಕ್ಷಣ ಅವ್ರಿಗೆ ನೆಕ್ಸ್ಟ್ ಮೊಮೆಂಟ್ ಅವ್ರಿಗೆ ವೈಕುಂಠದಲ್ಲಿದ್ದಾರೆ. ಸೊ ಆಕ್ಚುಲಿ ಶುದ್ಧ ಭಕ್ತಿ ನಾವು ನೆಲೆಗೆ ಏರಿದ್ರೆ ಆ ರೀತಿ ಅನುಭವ ಅಷ್ಟೇ. ಅಂದ್ರೆ ಏನೋ ಒಂದಿದು ಇಲ್ಲಾಂದ್ರೆ ಏನೋ ಒಂದು ಚಿಕ್ಕ ಇರುವೆ ಏನೋ ಒಂದು ಸೆಕೆಂಡ್ ಒಂದು ಇದು ಸೊಳ್ಳೆ ಏನೋ ಕಚ್ಚಿದ ಒಂದು ಸೆಕೆಂಡ್ ಏನಿದೆ ಏನಾಯ್ತು, ಅದು ಕೂಡ ಅಷ್ಟೇ. ಮತ್ತೆ ಇಮಿಡಿಯೇಟ್ ಕೃಷ್ಣ ಇದ್ದಾರೆ. ಸೊ ಯದುವಂಶ. ಸೊ ಹಾಗೆ ಶುದ್ಧ ಭಕ್ತರು ಆತ್ಮಮಾಯ ಅವ್ರದ್ದು ಅಂತರಂಗ ಶಕ್ತಿಯಿಂದ ಆಯ್ತು, ಅವರು ಬೇರೆ ಈ ರೀತಿ ಅವ್ರಿಗೆ ಶಾಪದಿಂದ ಆಯ್ತು, ಈ ರೀತಿ ಮುಂದೆ ಕೇಳ್ತಿಲ್ಲ ಒಂದೊಂದ್ಸಲ ಗಾಂಧಾರಿ ಶಾಪ ಹಾಕ್ಬಿಟ್ರು, ಹಾಗೆ ಕೃಷ್ಣ ಅಂತೆ ಆಯ್ತು, ಇಲ್ಲಾಂದ್ರೆ ಯದುವಂಶನ ಶಾಪ ಆಗೋಯ್ತು, ಆ ರೀತಿ ಆಯ್ತು. ಇಲ್ಲ, ಇದೆಲ್ಲ ಕಾರಣಗಳು. ಇದು ಭಗವಂತನ ಭೌತಿಕ ಜಗತ್ತಿನಲ್ಲಿ ಯಾವಾಗೋ ಒಂದು ರೀತಿಯಲ್ಲಿ ದೇಹವನ್ನು ಬಿಡಲೇಬೇಕು ನಾವು. ಸೊ ಕೃಷ್ಣನು ಇವರಿಗೆ ಈ ರೀತಿಯಲ್ಲಿ ದೇಹವನ್ನು ಬಿಡೋ ರೀತಿ ಮಾಡಿಸಿದ್ದು. ಮತ್ತೆ ಇದರಿಂದ ನಮ್ಗೆ ಪಾಠ, ಮದ್ಯ ಸೇವಾ ಎಲ್ಲ ಮಾಡಬಾರ್ದು. ಮತ್ತೆ ಅಂತ ಯದುವಂಶದ ಆದ್ರೂ ಕೂಡ ವ್ಯಕ್ತಿಗಳು, ಈ ವೈಷ್ಣವರು ಶುದ್ಧ ಭಕ್ತರು ಋಷಿ ಮುನಿಗಳಿಗೆ ಅಪರಾಧ ಮಾಡಬಾರ್ದು. ಯಾಕಂದ್ರೆ ಅವ್ರಿಗೆ ಹೋಗಿ ಸಾಂಬ ನಾಟಕ ಮಾಡಿದ್ದಲ್ಲ, ಸಾಂಬ ಹೋಗಿ ಇವರೆಲ್ಲ ಸೇರ್ಕೊಂಡು ಹೋಗಿ ಏನ್ ಮಗು ಇದೆ ಇಲ್ಲಿ, ಇದು ಗಂಡು ಮಗು ಹುಟ್ಟುತ್ತಾ ಹೆಣ್ಣು ಮಗು ಹುಟ್ಟುತ್ತಾ ಅಂತ ಹೋಗಿ ಪ್ರಶ್ನೆ ಮಾಡೋದು. ಸಾಂಬನನ್ನು ಅವ್ರೇನ್ ಮಾಡ್ತಾರೆ, ಒಂದು ರಾಜಕುಮಾರ್ ಹೆಂಗಸತನ ರೀತಿ ಡ್ರೆಸ್ ಮಾಡ್ಬಿಟ್ಟು, ಹೊಟ್ಟೆ ಇದು ಗರ್ಭದ ಇದು ಮಾಡ್ಬಿಟ್ಟು, ಈ ಗರ್ಭದಲ್ಲಿ ಹೇಳಿ ಅಂತ. ಸೊ ಇದು ಅವ್ರು ಮಾಡಕ್ಕೆ ಸಾಧ್ಯ ಇಲ್ಲ, ಅದು ಕೂಡ ಕೃಷ್ಣನೇ ಆ ರೀತಿ ಮಾಡಿಸಿದ್ದು. ಮತ್ತೆ ಅದರಲ್ಲೇ ಇದಾಗಿ ಅವರು ಇವರಿಗೆ ಶಾಪ ಕೊಟ್ಟದ್ದು. ಸೊ ಅದು ಕೂಡ ಕೃಷ್ಣ ಇಚ್ಛೆಯಿಂದ, ಎಲ್ಲೋ ಕೃಷ್ಣ ಇಚ್ಛೆನೆ, ಕೃಷ್ಣ ಕಂಪ್ಲೀಟ್ ಕಂಟ್ರೋಲ್, ಪರಮಾತ್ಮ ಅವನ ಇಚ್ಛೆಯಿಂದ ಆಗಿದೆಯಲ್ಲ. ಸೊ ಈಗ ನಂತರ ಕೃಷ್ಣನು ಹೇಳ್ತಾರೆ, ಕೃಷ್ಣನು ಯದುವಂಶದ ನಾಶ ಆದ್ಮೇಲೆ ಕೃಷ್ಣನು ಹೋಗಿ ಸರಸ್ವತಿ ನದಿಯ ಮೇಲೆ ಕೃಷ್ಣ ಅಲ್ಲಿ ಆಶ್ರಯಿಸಿದ್ರು ಅಂತ ಕೂಡ ಇದೆ ಇಲ್ಲಿ. ಅಹಂ ಚೋಕ್ತೋ ಭಗವತ ಪ್ರಪನ್ನಾರ್ತಿ ಹರೇಣಃ ಬದರೀಂ ತ್ವಂ ಪ್ರಯಾಹೀತಿ ಸ್ವಕುಲಂ ಸಂಜಿ ಹೀರ್ಷುಣ. ಶ್ರೀಕೃಷ್ಣನು ತನಗೆ ಶರಣಾದವರ ದುಃಖಗಳನ್ನು ದಮನ ಮಾಡುವವನು, ಹಾಗೆ ತನ್ನ ಕುಟುಂಬವನ್ನು ನಾಶ ಮಾಡಲು ಅಪೇಕ್ಷಿಸಿದ ಅವನು ಮೊದಲೇ ನನಗೆ ಬದರಿಕಾಶ್ರಮಕ್ಕೆ ಹೋಗಲು ಹೇಳಿದನು. ಸೊ ಆಕ್ಚುಲಿ ಕೃಷ್ಣ ಮೊದಲಿಗೆ ಹೇಳ್ಬಿಟ್ಟಿರ್ತಾರೆ, ಯಾರಿಗೆ? ಉದ್ದವನಿಗೆ, ಈ ತರ ಎಲ್ಲ ಆಗತ್ತೆ, ಸೊ ನೀನು ಹೋಗ್ಬೇಡ ಅಲ್ಲಿ ಪ್ರವಾಸ ಕ್ಷೇತ್ರಕ್ಕೆ, ನೀನು ಅಲ್ಲಿಗೆ ಬಾ, ನೀನು ಬದರಿಕಾಶ್ರಮಕ್ಕೆ ಹೋಗು ನೀನು ಅಂತ ಮೊದಲೇ ಅವ್ರಿಗೆ ಆದೇಶ ಕೊಟ್ಟಿರ್ತಾರೆ. ಉದ್ದವಾಗಿ ಮೊದಲೇ ಕೃಷ್ಣ ತಿಳಿಸ್ಬಿಟ್ಟು, ಕೃಷ್ಣ ಆಗ್ಲೇ ಹೇಗೆ ಅಂತ ಪ್ಲಾನ್ ಮಾಡಿ, ಕೃಷ್ಣ ಎಲ್ಲ ಒಳ್ಳೆ ಪ್ಲಾನಿಂಗ್ ಕೃಷ್ಣ. ಸೊ ಕೃಷ್ಣ ನಮ್ಮ ರೀತಿಯಲ್ಲೆಲ್ಲ ಏನೇನೋ ಸಡನ್ ಆಗುತ್ತೆ, ಇನ್ನೇನೋ ಆಗುತ್ತೆ, ನಮ್ಗೆ ಆಮೇಲೆ ಶಾಕ್ ಆಗುತ್ತೆ, ಅಯ್ಯೋ ಯಾಕೆ ಈ ತರ ಆಯ್ತು, ಯಾಕೆ ಈ ತರ ಆಗುತ್ತೆ, ಆತರ ಇಲ್ಲ. ಒಳ್ಳೆ ಕೃಷ್ಣನು ಫುಲ್ ಪ್ಲಾನಿಂಗ್ ಅಲ್ಲಿ ಅವರು ಕೃಷ್ಣ ಕೈಯೆಲ್ಲ ಚಟುವಟಿಕೆ ಆಗಿದೆ. ಕೃಷ್ಣ ಲಾಸ್ಟ್ ಮಿನಿಟ್ ಪ್ಲಾನ್ಗಳಿಲ್ಲ. ಕೃಷ್ಣ ಎಲ್ಲ ಕೂಡ ಚೆನ್ನಾಗಿ ಯೋಚನೆ ಮಾಡಿ ಎಲ್ಲ ಏನಿದೆ, ಕೃಷ್ಣ ಏನ್ ಯೋಚನೆ ಮಾಡಿದ್ರು ಅದು ಒಳ್ಳೇದೇ, ಭಗವಂತನ ಸಂಕಲ್ಪವೇ ಅದು ಒಳ್ಳೇದು. ಪರಮಪುರುಷ, ದೇವೋತ್ತಮ ಪರಮಪುರುಷ. ಆದ್ರೂ ಕೂಡ ಇಲ್ಲಿ ಹೇಳ್ತಾರೆ, ಮೊದಲೇ ಉದ್ದವರಿಗೆ ತಿಳಿಸಿದ್ದಾರೆ, ನೀನು ಇನ್ನ ಸ್ವಲ್ಪ ಸಮಯ ಇರ್ಬೇಕು, ಇನ್ನ ಸ್ವಲ್ಪ ಸಮಯ ನೀನು ಇರ್ಬೇಕಂದ್ರೆ ಕೃಷ್ಣ ಇಚ್ಛೆ ಇರುತ್ತೆ, ಕೃಷ್ಣ ಅವ್ರಿಗೆ ಬೋಧನೆ ಮಾಡೋದು ಅದನ್ನು ಕೂಡ ಅವ್ರು ತಿಳಿಸ್ಬೇಕು, ಅಮ್ಮ ಸಂದೇಶವನ್ನು ತಿಳಿಸ್ಬೇಕು, ಆ ರೀತಿ ಕೃಷ್ಣ ಇಚ್ಛೆ ಇರುತ್ತೆ, ಬಹಳ ಇದಿದೆ. ಹಾಗೆ ಉದ್ದವನನ್ನು ಸದ್ಯಕ್ಕೆ ನೀನು ಇನ್ನ ಸ್ವಲ್ಪ ಸಮಯ ನೀನು ಇರಬೇಕಿದೆ ಅಂತ ಕೃಷ್ಣ ಇಚ್ಛೆ. ಹಾಗಾಗಿ ಅವರನ್ನು ಮೊದಲೇ ಅವ್ರು ಹೇಳಿರ್ತಾರೆ, ಈ ತರ ಆಗತ್ತೆ, ನೀನು ಬದ್ರಿಕಾಶ್ರಮಕ್ಕೆ ಹೋಗ್ಬೇಕು ಅಂತ ಹೇಳಿರ್ತಾರೆ. ಶ್ರೀಕೃಷ್ಣನ ಅಂತರ್ಧಾನ ಮತ್ತು ಯದು ಸಂತತಿಯ ನಾಶದಿಂದ ಉಂಟಾಗುವ ಯಾತನೆಗಳಿಂದ ತಪ್ಪಿಸಿಕೊಳ್ಳುವಂತೆ ಎಲ್ಲಿಯೇ ಉದ್ದವನನ್ನು ಎಚ್ಚರಿಸಲಾಗಿತ್ತು. ಅವನಿಗೆ ಬದರಿಕಾಶ್ರಮಕ್ಕೆ ಹೋಗುವಂತೆ ಸಲಹೆ ನೀಡಲಾಗಿತ್ತು, ಏಕೆಂದರೆ ಅಲ್ಲಿ ನರನಾರಾಯಣರ ಭಕ್ತರ ಸಹವಾಸ ಮಾಡಬಹುದು. ಅವರ ಭಕ್ತಿ ಸೇವೆಯ ಸಹಯೋಗದಿಂದ ಅವನು ಕೀರ್ತನ, ಶ್ರವಣ, ಜ್ಞಾನ ಮತ್ತು ವೈರಾಗ್ಯಗಳಲ್ಲಿ ತನ್ನ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿತ್ತು. ಸೊ ಉದ್ದವರು ಇನ್ನ ಭಕ್ತಿ ಸೇವೆಯಲ್ಲಿ ಇನ್ನ ಉತ್ಸುಕರಾಗಬೇಕು ಅಂತ ಕೃಷ್ಣ ಅವ್ರಿಗೆ ಅವರ ಪ್ಲಾನ್. ಕೃಷ್ಣ ಒಬ್ಬೊಬ್ಬರು ಭಕ್ತರಿಗೆ ಒಂದೊಂದು ಪ್ಲಾನು, ಯದುವಂಶದವರಿಗೆ ಒಂದು ರೀತಿ ಪ್ಲಾನು, ಉದ್ದವನಿಗೆ ಒಂದು ರೀತಿ ಪ್ಲಾನ್. ಸೊ ಕೃಷ್ಣ ಪರಮ ಪುರುಷ. ಸೊ ನಾವು ಪ್ರತಿಯೊಬ್ಬರು ನಮ್ಮ ಸ್ಥಿತಿಯಲ್ಲಿ ನಮಗೆ ತಿಳಿದ ಮಟ್ಟಿಗೆ ನಾವು ಭಕ್ತಿ ಕಾರ್ಯಗಳನ್ನು ಮಾಡಬೇಕು. ಸೊ ಕೃಷ್ಣನ ಪ್ರತಿಯೊಬ್ಬರಿಗೂ ಒಂದೊಂದು ಪ್ಲಾನ್ ಇರ್ಬೋದು. ನನಗೆ ಇರೋ ಪ್ಲಾನ್ ನಿಮಗೆ ಇನ್ನೊಂದು ರೀತಿ ಇರ್ಬೋದು, ಇನ್ನೊಬ್ರು ಇನ್ನೊಂದು ರೀತಿ ಇರ್ಬೋದು, ಇನ್ನೊಂದು ರೀತಿ, ಎಲ್ಲರಿಗೂ ಒಂದೇ ಪ್ಲಾನ್ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಕೃಷ್ಣ ಇಚ್ಛೆ ಆ ತರ ಇರ್ಬೋದು. ಸೊ ಏನಿವೆ, ಆದ್ರೆ ನಾವು ಕೃಷ್ಣನಿಗೆ ಶರಣಾಗಿ ಆ ಮನೋಭಾವವನ್ನು ನಾವು ಮುಂದುವರಿಸಬೇಕು. ನಾವು ಶರಣಾಗತಿ ಭಾವನೆಯಲ್ಲಿ ನಾವಿರ್ಬೇಕು.
ತಥಾಪಿ ತದ ಅಭಿಪ್ರೇತಂ ಜಾನನ್ನಹಿ ರಿಂದಮ ಪೃಷ್ಠತೋ ಅನ್ವ ಗಮಂ ಭರ್ತು ಪಾದ ವಿಶ್ಲೇಷಣಾಕ್ಷಮಃ. ಓ ಅರಿಂದಮ ವಿದುರ, ನಾನು ಅವನ ವಂಶನಾಶ ಮಾಡುವ ಅಪೇಕ್ಷೆಯನ್ನು ತಿಳಿದು ಕೂಡ ಅವನನ್ನು ಹಿಂಬಾಲಿಸಿದೆನು, ಏಕೆಂದರೆ ಆ ಸ್ವಾಮಿಯ ಪಾದ ಕಮಲಗಳಿಂದ ದೂರವಾಗುವುದನ್ನು ಸಹಿಸಲು ನನಗೆ ಸಾಧ್ಯವಾಗಿತ್ತು. ಆಕ್ಚುಲಿ ಇವ್ರ ಆದೇಶ ಕ್ಲಿಯರ್ ಇದೆ, ಹೋಗು ನೀನು ಬದ್ರಿಕಾಶ್ರಮಕ್ಕೆ ಅಂತ. ಆದ್ರೆ ಉದ್ಧವ ಹೋಗ್ತಾ ಇಲ್ಲ ಡೈರೆಕ್ಟ್ ಆಗಿ, ನೇರವಾಗಿ ಅವರು ಕೃಷ್ಣ ಹಿಂದೆ ಹೋಗ್ತಾ ಇದ್ದಾರೆ. ಕೃಷ್ಣನು ಈ ತರ ಯದುವಂಶ ನಾಶ ಮಾಡಿ ತಾನು ಕೂಡ ಅವ್ಯಕ್ತನಾಗ್ತಾನೆ, ತನ್ನ ಧಾಮಕ್ಕೆ ಹೋಗ್ತಾನೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಲಾಸ್ಟ್ ಮೊಮೆಂಟ್ ವರೆಗೂ ಕೃಷ್ಣ ಹತ್ರ ಇರಬೇಕು ಅಂತ ಶುದ್ಧ ಭಕ್ತರಾದ ಉದ್ಧವರ ಇಚ್ಛೆ. ಸೊ ಉದ್ಧವ ಕೃಷ್ಣನು ಫಾಲೋ ಮಾಡ್ಕೊಂಡು ಹೋದ. ಆಕ್ಚುಲಿ ಇದು ಡೀಟೇಲ್ ಇದೆ, ಇದು 11ನೇ ಸ್ಕಂದದಲ್ಲಿದೆ ಇದೆಲ್ಲ ವಿವರಣೆ. ಇದರದ್ದು ಇನ್ನ ಮೋರ್ ಡೀಟೇಲ್ಸ್ ಇದೆ. ಸೊ ಮುಂದೆ ಬರುತ್ತದೆ 11ನೇ ಸ್ಕಂದದಲ್ಲಿ. ಸೊ ಈಗ 3ನೇ ಸ್ಕಂದದಲ್ಲಿ ಇದೊಂದು ಸಾರವಾಗಿ ಇಲ್ಲಿ ತಿಳಿಸ್ತಾ ಇರೋದು, ಅಂದ್ರೆ ಡೀಟೇಲ್ ಇದೆ ಇದು. ಅದ್ರಾಕ್ಷಮೇಕಮಾಸೀನಂ ವಿಚಿನ್ವನ್ ದಯಿತಂ ಪತಿಂ ಶ್ರೀನಿಕೇತಂ ಸರಸ್ವತ್ಯಾಂ ಕೃತಕೇತಂ ಅಕೇತನಂ. ನೋಡಿ ಇಲ್ಲಿ ಇದು ಪದಗಳು ಉಪಯೋಗಿಸಿರೋದು ಶುಕಮುನಿ. ನಿಕೇತಂ, ಕೇತಂ, ಅಕೇತಂ, ಕೇತನಂ, ಒಂದೇ ಎಲ್ಲ ಕೇತನ ಇದೆಲ್ಲ ಒಂದು ತುಂಬಾ ಸಂಸ್ಕೃತದಲ್ಲಿ ಪರಿಣತಿ ಬಂದ ಪಂಡಿತರು ಆ ರೀತಿ ಉಪಯೋಗಿಸೋ ಪದ. ಒಂದೇ ಇದನ್ನ ಪದನ ಮತ್ತೆ ಬರ್ತಾ ಇದೆ. ಶ್ರೀನಿಕೇತಂ ಸರಸ್ವತ್ಯಾಂ ಕೃತಕೇತಂ ಅಕೇತನಂ. ಸೊ ಏನು ಅನುವಾದ ಇದ್ರದ್ದು? ಹಾಗೆ ಹಿಂಬಾಲಿಸುತ್ತಾ ನಾನು ನನ್ನ ಆಶ್ರಯದಾತ ಮತ್ತು ಸ್ವಾಮಿ ಪ್ರಭು ಶ್ರೀಕೃಷ್ಣನು ಲಕ್ಷ್ಮಿಗೆ ಆಶ್ರಯವಿತ್ತವನಾಗಿದ್ದರೂ ಏಕಾಂಗಿಯಾಗಿ ಆಳವಾಗಿ ಯೋಚಿಸುತ್ತಾ ಸರಸ್ವತಿ ನದಿ ತೀರದಲ್ಲಿ ಆಸರೆ ಪಡೆದು ಕುಳಿತಿರುವುದನ್ನು ನೋಡಿದೆ. ಸೊ ಇಲ್ಲಿ ಹೇಳ್ತಾ ಇರೋದು ಕೃಷ್ಣನು ಎಲ್ಲರ ಆಶ್ರಯ, ಇವನ್ ಲಕ್ಷ್ಮೀದೇವಿ ಕೂಡ ಆಶ್ರಯ ಅವರು. ಶ್ರೀನಿಕೇತನ್ ಅಂತ ಹೆಸರು ಕೇಳಿರ್ತೀರಾ ಸ್ವಲ್ಪ ನೀವು, ಯಾರ ವ್ಯಕ್ತಿಗಳು. ಇಲ್ಲೊಬ್ಬ ಪ್ರೊಫೆಸರ್ ಇದ್ರು NITK ಅಲ್ಲಿ, ಶ್ರೀನಿಕೇತನ್ ಕೆಮಿಸ್ಟ್ರಿ. ಶ್ರೀನಿಕೇತನ್. ಸೊ ಶ್ರೀನಿಕೇತನ್, ಸೊ ಈ ಭಗವಂತನ ಕೃಷ್ಣ ಹೆಸರು ಇದು, ಶ್ರೀನಿಕೇತನ್. ಸೊ ಹೇಳ್ತಾ ಇದ್ದಾರೆ ಇಲ್ಲಿ ಕೃಷ್ಣನು ಎಲ್ಲರ ಆಶ್ರಯ. ಆದ್ರೆ ಇಲ್ಲಿ ಕೃಷ್ಣನು ಹೋಗಿ ಸರಸ್ವತಿ ನದಿಯ ಇದರಲ್ಲಿ ದಡದಲ್ಲಿ ಸರಸ್ವತಿ ನದಿಯನ್ನು ಆಶ್ರಯ ಪಡೆದಂಗಿದೆ. ಯಾಕಂದ್ರೆ ನಾವು ತೀರ್ಥಕ್ಷೇತ್ರದಲ್ಲಿ ಹೋದಾಗ ಅಲ್ಲಿ ಆಶ್ರಯ ಪಡಿಬೇಕು ಆ ನದಿ. ಆಗ ಗಂಗಾಮಾಯ್ ಕೃಷ್ಣನ ಚೈತನ್ಯ ಮಹಾಪ್ರಭು ಹೇಳ್ತಾರಲ್ಲ, ನನಗೆ ವೃಂದಾವನ ಅವರು ಜಗನ್ನಾಥಪುರಿಯಿಂದ ವಾಪಸ್ಸು ಒಂದ್ಸಲ ಭೇಟಿ ಮಾಡ್ತಾರೆ ಬೆಂಗಾಲಿ. ಅವಾಗ ಹೇಳ್ತಾರೆ, ನನಗೆ 2 ತಾಯಿಗಳಿದ್ದಾರೆ ಬೆಂಗಾಲ್ನಲ್ಲಿ. ಒಂದು ತಾಯಿ ನಮ್ಮ ತಾಯಿ ಶಚಿದೇವಿ, ಪ್ರಣಮಾಮಿ ಶಶಿ ಸುತ ಗೌರವರಂ. ಸೊ ಒಂದು ತಾಯಿ, ಇನ್ನೊಂದು ತಾಯಿ ನನಗೆ ಗಂಗಾದೇವಿ, ಗಂಗಾಮಾಯಿ. ಸೊ ಅದಕ್ಕೆ ನಾನು ಅವರಿಬ್ಬರನ್ನು ನೋಡ್ಲಿಕ್ಕೆ ಮತ್ತೆ ನಾನು ಭೇಟಿ ಕೊಡ್ತೇನೆ ನಾನು ಬಂಗಾಲಕ್ಕೆ. ಸೊ ಎನಿವೆ, ಸೊ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ನದಿ ಅವರು ದೇವತೆಗಳು ಅವರು. ಸೊ ಅವರನ್ನು ಆಶ್ರಯಿಸೋ ರೀತಿಯಲ್ಲಿ ಯಾರು ಆಧ್ಯಾತ್ಮಿಕವಾದಿಗಳು, ಇಲ್ಲಿ ಕೃಷ್ಣನು ಸರಸ್ವತಿ ನದಿಯನ್ನು ಆಶ್ರಯಿಸಿದ್ದಾನೆ. ಅಲ್ಲಿ ಸರಸ್ವತಿ ನದಿಯಲ್ಲಿ ಆ ದಡದಲ್ಲಿರುವ ಒಂದು ಯಾವುದು ಬ್ಯಾನಿಯನ್ ಟ್ರೀ, ಅದು ನೆಕ್ಸ್ಟ್ ಶ್ಲೋಕನ, ಅದು ಏನದು ಇದೆ. ಓಕೆ, ಅದು 11ನೇ ಸ್ಕಂದಲ್ಲಿ ಬರುತ್ತದೆಲ್ಲ. ಓಕೆ, ಇರ್ಲಿ. ಎನಿವೆ, ಅಲ್ಲಿ ಡೀಟೇಲ್ಸ್ ಇದೆ. ಅಲ್ಲಿ ಡೀಟೇಲ್ಸ್ ಅಲ್ಲಿ ಹೋಗಿ ಹೇಳ್ತಾರೆ, ಕೃಷ್ಣನು ಒಂದು ಆಲದ ಮರದ, ಬ್ಯಾನಿಯನ್ ಟ್ರೀ ಆಲದ ಮರದನ್ನೆಲ್ಲ ಇಲ್ಲ, ಅಶ್ವತ್ಥ ವೃಕ್ಷವನ್ನು ಆಶ್ರಯಿಸ್ತಾರೆ ಕೃಷ್ಣ. ಅದು ಅಶ್ವತ್ಥ ವೃಕ್ಷ ಹೇಳ್ತಾರೆ ತುಂಬಾ ಒಂದು ಯಂಗ್ ಬ್ಯಾನಿಯನ್ ಟ್ರೀ. ಸೊ ಅದರ ಏನಂದ್ರೆ ಎಕ್ಸ್ಪ್ಲನೇಷನ್, ನಮ್ಮ ಭೌತಿಕ ಬ್ರಹ್ಮಾಂಡ ಏನಿದೆ ಇದು ಅತಿ ಚಿಕ್ಕದು, ಹಾಗಕ್ಕೆ ಅದರ ಸೈಜು ಹಾಗೆ ಅಂತ ಹೇಳ್ತಾರೆ. ಇದು ತುಂಬಾ ದೊಡ್ಡ ಬ್ರಹ್ಮಾಂಡವಲ್ಲ, ಅತಿ ಚಿಕ್ಕ ಬ್ರಹ್ಮಾಂಡ ನಮಗೆ. ಸೊ ಹಾಗೆ ಇದೆ. ಅದ ಕೃಷ್ಣನು ಆತರ ಒಂದು ಆ ರೀತಿ ಅಶ್ವತ್ಥ ವೃಕ್ಷವನ್ನು ತುಂಬಾ ಎಳೆಯಾದ ಒಂದು ಯೌವನವಾದ ಒಂದು ಇದನ್ನು ಆಶ್ರಯಿಸಿದ್ರು ಅಂತ ಹೇಳ್ತಾರೆ. ಸೊ ಅದೆಲ್ಲ ಏನೋ ತುಂಬಾ ಅದಕ್ಕೆ ಡಿಸ್ಕಷನ್ಸ್ ಇದೆಲ್ಲ 11ನೇ ಬರುತ್ತೆ, ಡೀಟೇಲ್ಸ್ ಬರುತ್ತೆ ಇದು. ಸೊ ಇಲ್ಲಿ ಹೇಳ್ತಾ ಇರೋದು ಕೃಷ್ಣನು ಆ ರೀತಿಯಲ್ಲಿ ಅಲ್ಲಿ ಇದರಲ್ಲಿ ಇದ್ದದ್ದು. ಮತ್ತೆ ಅಲ್ಲಿ ಹೋಗಿ ಇವರು ಮತ್ತೆ ಉದ್ಧವರು ಅವರನ್ನು ಭೇಟಿ ಮಾಡಿ ಮತ್ತೆ ಅಲ್ಲಿ ಪ್ರಶ್ನಿಸೋದು. ಈಗ ಸನ್ಯಾಸಾಶ್ರಮದಲ್ಲಿರುವವನು ಆಗಾಗ ಮರದ ಕೆಳಗೆ ಆಶ್ರಯ ಪಡೆಯುತ್ತಾರೆ. ಮನೆ ಇಲ್ಲದ ವ್ಯಕ್ತಿಗಳು ಹೇಗೆ ಆಶ್ರಯ ಪಡೆಯುತ್ತಾರೆಯೋ ಅಂತ ಸ್ಥಿತಿಯಲ್ಲಿದ್ದ ಶ್ರೀಕೃಷ್ಣನನ್ನು ಉದ್ಧವನು ಕಂಡನು. ಅವನೇ ಪ್ರತಿಯೊಂದರ ಯಜಮಾನ, ಎಲ್ಲೆಡೆ ಅವನ ಆಸರೆ ಇದೆ, ಎಲ್ಲವೂ ಅವನ ಆಸರೆಯಲ್ಲಿವೆ. ಪೂರ್ಣ ಭೌತಿಕ ಮತ್ತು ಆಧ್ಯಾತ್ಮಿಕ ವಿಶ್ವದ ಅಭಿವ್ಯಕ್ತಿಯನ್ನು ಅವನೇ ಧರಿಸಿದ್ದಾನೆ. ಆದ್ದರಿಂದ ಪ್ರತಿಯೊಂದಕ್ಕೂ ಆಶ್ರಯವಾಗಿದ್ದಾನೆ. ಆಶ್ರಯವಿಲ್ಲದ ಸನ್ಯಾಸಿಗಳ ಬದುಕಿನ ಮಾರ್ಗದಂತೆ ಅವನೂ ಆಸರೆ ಪಡೆದ ಬಗೆಗೆ ಅಚ್ಚರಿ ಪಡಬೇಕಾದದ್ದು ಏನೂ ಇಲ್ಲ. ಯಾಕಂದ್ರೆ ಈಗ ಕೃಷ್ಣ ಆ ದ್ವಾರಕೆಯನ್ನು ಕೂಡ ಒಳಗೆ ಇದು ಮಾಡ್ಬಿಡ್ತಾರೆ, ಯದುವಂಶನ ಕಳಿಸ್ಬಿಟ್ಟಿದ್ದಾರೆ. ಸೊ ಕೃಷ್ಣನು ಕೂಡ ಈಗ ರೆಡಿ, ಈಗ ತನ್ನ ಈಗ ಕೃಷ್ಣನಿಗೆ ಆಶ್ರಯಿಸೋ ರೀತಿ ಕಾಣ್ತಾ ಇದೆ.
ಶ್ಯಾಮ ವದಾತಂ ವಿರಜಂ ಶ್ಯಾಮ ಅವಧಾತಂ ವಿರಜಂ ಪ್ರಶಾಂತಾರುಣಲೋಚನಂ ಶಾಂತಾರುಣಲೋಚನಂ ಭಿಶ್ಚತುರ್ಭಿರ್ವಿದಿತಂ ದುರ್ವಿದಿತಂ ಪೀತಕೌಶಾಂಬರೇಣ ಪೀತಕೌಶಾಂಬರೇಣ ಚ ಅವನ ದೇಹವು ಶ್ಯಾಮವರ್ಣದ್ದಾಗಿತ್ತು, ಶ್ಯಾಮವರ್ಣದಾಗಿತ್ತು, ಆದರೆ ನಿತ್ಯವಾಗಿತ್ತು. ಆದರೆ ನಿತ್ಯವಾಗಿತ್ತು, ಜ್ಞಾನಾನಂದ ಭರಿತವಾಗಿ ಅತ್ಯಂತ ಸುಂದರವಾಗಿತ್ತು. ಆನಂದ ಭರಿತವಾಗಿ ಅವನ ಕಣ್ಣುಗಳು ಸದಾ ಪ್ರಶಾಂತವಾಗಿದ್ದವು. ಕಣ್ಣುಗಳು ಸದಾ ಪ್ರಶಾಂತವಾಗಿದ್ದವು, ಅವು ಉದಯಿಸುವ ಸೂರ್ಯನಂತೆ ಕೆಂಪಾಗಿದ್ದವು. ಸೂರ್ಯನಂತೆ ಕೆಂಪಾಗಿದ್ದವು. 4 ತೋಳುಗಳು, 4 ತೋಳುಗಳು, ವಿವಿಧ ಲಾಂಛನ ಚಿಹ್ನೆಗಳು ಲಾಂಛನ ಚಿಹ್ನೆಗಳು ಮತ್ತು ಪೀತಾಂಬರಗಳಿಂದ ಕೂಡಿದ ಅವನನ್ನು ಪೀತಾಂಬರಗಳಿಂದ ಕೂಡಿದ ಅವನನ್ನು ದೇವೋತ್ತಮ ಪರಮಪುರುಷನೆಂದು ತಕ್ಷಣವೇ ಗುರುತಿಸಿದೆನು. ಪುರುಷನೆಂದು ತಕ್ಷಣವೇ ಗುರುತಿಸಿದನು. ಸೊ ಈ ಉದ್ದವರು ಮತ್ತೆ ಭಗವಂತನ ಲಾಸ್ಟ್ ನೋಡ್ತಾ ಇದ್ದಾರೆ, ಇನ್ನೇನೋ ಅವರು ಬಿಡೋ ಮುಂಚೆ ಸಮಯ. ಸೊ ಅವರು ಭಗವಂತನ ದಿವ್ಯ ದೇಹದ ವರ್ಣನೆ ಇಲ್ಲಿ ಹೇಳ್ತಾ ಇರೋದು ಭಗವಂತನ ಸಚ್ಚಿದಾನಂದ. ಸೊ ಆದರೂ ಕೂಡ ಭಗವಂತನೀಗ ಅವನ ಅವ್ಯಕ್ತವಾಗಲು ಲೀಲೆ ಅಂತ ತೋರಿಸ್ತಾನೆ. ಅವನ ಸಚ್ಚಿದಾನಂದ, ಅವನ ದೇಹವು ಭೌತಿಕವಾದದ್ದಲ್ಲ, ಅದು ಸಂಪೂರ್ಣ ಆಧ್ಯಾತ್ಮಿಕವಾದದ್ದು. ಸೊ ಅದರ ವಿವರಣೆ ಕೊಡ್ತಾ ಇದ್ದಾರೆ. ಆದರೂ ಈಗ ಭಗವಂತನು ತನ್ನ ಧಾಮಕ್ಕೆ ಹೋಗ್ತಾನೆ. ಇದು ಇಲ್ಲಿದೆ ಎಕ್ಸ್ಪ್ಲನೇಷನ್. ಎಸ್, ಅವ ಒಂದು ಚಿಕ್ಕ ಅಶ್ವತ್ಥ ವೃಕ್ಷಕ್ಕೆ ಹೊರಗಿ ಶ್ರೀಕೃಷ್ಣನು ಕುಳಿತಿದ್ದನು. ಅವನ ಬಲದ ಪಾದಪದ್ಮವು ಅವನ ಎಡತೊಡೆಯ ಮೇಲಿತ್ತು. ಅವನು ಮನೆಯ ಸಕಲ ಸೌಲಭ್ಯಗಳನ್ನು ತ್ಯಜಿಸಿದ್ದರೂ ಆ ಭಂಗಿಯಲ್ಲಿ ತುಂಬಾ ಸಂತೃಪ್ತನಾಗಿದ್ದಂತೆ ತೋರುತ್ತಿತ್ತು. ಸೊ ಇಲ್ಲೇ ಬರುತ್ತೆ. ಸೊ ನನ್ನ ಕನ್ಫ್ಯೂಷನ್ ಇಲ್ಲ, 11 ಗಂಟೆಯಲ್ಲೂ ಇಲ್ಲೇ 3ನೇ ಸ್ಕಂದದಲ್ಲೇ ಇದರ ವಿವರಣೆ ಇದೆ. ಸೊ ಈ ವಿವರಣೆ ಇವ್ರು ಹೇಳ್ತಾ ಇರೋದು, ಇದು ಭಾವಾರ್ಥ ಯಾರಾದ್ರೂ ಓದ್ತೀರಾ? ಯಾರಾದ್ರೂ ಓದಿ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓದಿ. ಭಾವಾರ್ಥ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಶ್ರೀಕೃಷ್ಣನ ಕುಳಿತ ಭಂಗಿಯು ಹೊಸದಾಗಿ ಬೆಳೆದ ಅಶ್ವತ್ಥ ವೃಕ್ಷಕ್ಕೆ ಹೊರಗೆ ಕುಳಿತ ಭಂಗಿ ಅರ್ಥಪೂರ್ಣವಾದದ್ದು. ಅಶ್ವತ್ಥ ಎಂದು ಕರೆಯಲು ಕಾರಣವೇನೆಂದರೆ ಅದು ಬೇಗನೆ ಸಾಯುವುದಿಲ್ಲ, ಅದು ಬಹಳ ವರ್ಷಗಳವರೆಗೆ ಬದುಕಿರುತ್ತದೆ. ಅವನ ಕಾಲುಗಳು ಮತ್ತು ಅದರ ಶಕ್ತಿಗಳು ಭೌತಿಕ ಘಟಕಾಂಶಗಳಾಗಿವೆ. ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶಗಳೆಂದು ಅವು ಒಟ್ಟಿನಲ್ಲಿ 5. ಅಶ್ವತ್ಥ ವೃಕ್ಷದಿಂದ ಪ್ರತಿನಿಧಿತವಾದ ಎಲ್ಲಾ ಭೌತಿಕ ಶಕ್ತಿಗಳು ಅವನ ಬಹಿರಂಗ ಶಕ್ತಿಯ ಉತ್ಪತ್ತಿಗಳೇ. ಆದ್ದರಿಂದ ಅವುಗಳನ್ನು ಅವನು ಬೆನ್ನ ಹಿಂದೆ ಇರಿಸಿಕೊಂಡಿದ್ದನು, ಏಕೆಂದರೆ ಆ ನಿರ್ದಿಷ್ಟ ಬ್ರಹ್ಮಾಂಡವು ಎಲ್ಲಕ್ಕಿಂತ ಚಿಕ್ಕದು. ಅಶ್ವತ್ಥ ವೃಕ್ಷವನ್ನು ಎಳೆಯ ಮಗುವಿನಂತೆ ಚಿಕ್ಕದು ಎನ್ನಲಾಗಿದೆ. ಅವನು ಈ ನಿರ್ದಿಷ್ಟ ಕಿರಿಯ ಬ್ರಹ್ಮಾಂಡದಲ್ಲಿ ತನ್ನ ಲೀಲೆಗಳನ್ನು ಈಗ ಮುಗಿಸಿದನೆಂಬುದನ್ನು ತ್ಯಕ್ತ ಪಿಪ್ಪಲಂ ಸೂಚಿಸುತ್ತದೆ. ಆದರೆ ಶ್ರೀಕೃಷ್ಣನು ಪರತರ ನಿತ್ಯ ಆನಂದಮಯ ಆಗಿರುವುದರಿಂದ ಅವನ ತ್ಯಾಗ ಮತ್ತು ಸ್ವೀಕಾರಗಳಲ್ಲಿ ವ್ಯತ್ಯಾಸವಿರುವುದಿಲ್ಲ. ಸೂರ್ಯನು ಒಂದು ನಿರ್ದಿಷ್ಟ ಲೋಕದಲ್ಲಿ ಉದಯಿಸುತ್ತಾನೆ, ಇನ್ನೊಂದು ಲೋಕದಲ್ಲಿ ಅಸ್ತಂಗತನಾಗುತ್ತಾನೆ, ಆದರೆ ತನ್ನ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ. ಹಾಗೆಯೇ ಶ್ರೀಕೃಷ್ಣನು ಈಗ ಈ ನಿರ್ದಿಷ್ಟ ಬ್ರಹ್ಮಾಂಡವನ್ನು ತ್ಯಜಿಸಿ ಬೇರೊಂದಕ್ಕೆ ಹೋಗಲು ಸಿದ್ಧನಾಗಿದ್ದಾನೆ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಇವರು ಉದ್ದವರು ಬರ್ತಾರೆ ಕೃಷ್ಣನನ್ನು ಲಾಸ್ಟ್ ಫೈನಲ್ ಕೃಷ್ಣನ ಪಾಸ್ಟ್ ಟೈಮ್ ಡಿಸಪಿರೆನ್ಸ್ ಪಾಸ್ಟ್ ಟೈಮ್ಗೆ. ಅದೇ ಸಮಯಕ್ಕೆ ಮೈತ್ರೇಯರು ಕೂಡ ಬರ್ತಾರೆ. ಮೈತ್ರೇಯನು ಶ್ರೀಕೃಷ್ಣನ ಪರಮ ಭಕ್ತ. ತಸ್ಮಿನ್ ಮಹಾಭಾಗವತೋ ದ್ವೈಪಾಯನ ಸುಹೃತ್ಸಕ ಲೋಕಾನ್ ಅನುಚರನ್ ಸಿದ್ಧ ಆಸಸಾದಾಯ ದೃಚ್ಛಯ. ಮೈತ್ರೇಯನು ಶ್ರೀಕೃಷ್ಣನ ಪರಮ ಭಕ್ತ.
ಮೈತ್ರೇಯನು ಶ್ರೀಕೃಷ್ಣನ ಪರಮ ಭಕ್ತ. ತಸ್ಮಿನ್ ಮಹಾಭಾಗವತೋ ಮಹರ್ಷಿ ಕೃಷ್ಣ ದ್ವೈಪಾಯನ ವ್ಯಾಸರ ಸ್ನೇಹಿತ. ಕೃಷ್ಣ ದ್ವೈಪಾಯನ ವ್ಯಾಸರ ಸ್ನೇಹಿತ ಮತ್ತು ಹಿತಚಿಂತಕ. ಚಿಂತಕ. ದ್ವೈಪಾಯನ ಸುಹೃತ್ಸಕ. ಅವನು ಜಗತ್ತಿನ ಹಲವು ಭಾಗಗಳಲ್ಲಿ ಸುತ್ತಾಡಿದ. ಜಗತ್ತಿನ ಹಲವು ಭಾಗಗಳಲ್ಲಿ ಸುತ್ತಾಡಿದ. ಲೋಕಾನುಚರನ್ ಸಿದ್ಧ. ಮತ್ತೆ ಅನಂತರ ಸ್ವಇಚ್ಛೆಯಿಂದ ಆ ಸಮಯದಲ್ಲಿ ಆ ಸ್ಥಳವನ್ನು ತಲುಪಿದನು. ಅನಂತರ ಇಚ್ಛೆಯಿಂದ ಆ ಸಮಯದಲ್ಲಿ ಆ ಸ್ಥಳವನ್ನು ತಲುಪಿದನು. ಇದು ಭಾವಾರ್ಥಗಳು ಬಹಳ ಚೆನ್ನಾಗಿದೆ. ಶ್ರೀಲ ಪ್ರಭುಪಾದರು ವಿವರಣೆ ಹೇಳೋದು ಆಕ್ಚುಲಿ ಇವರು ದ್ವೈಪಾಯನ ಸುಹೃತ್ಸಕ. ದ್ವೈಪಾಯನ ಸುಹೃತ್ಸಕ ಅಂದ್ರೆ ಅವರು ದ್ವೈಪಾಯನ ವೇದವ್ಯಾಸರು. ಸೊ ಅವರ ಸ್ನೇಹಿತರು. ಹೇಗೆ ಸ್ನೇಹಿತರು ಅಂದ್ರೆ ಇವರು ಕೂಡ ಇವರು ವೇದವ್ಯಾಸರ ತಂದೆ ಪರಾಶರ ಮುನಿ. ಸೊ ಅವರಿಂದ ಇವರ ಗುರು, ಅವರ ಶಿಷ್ಯರು ಇವರು. ಅವರ ಶಿಷ್ಯತ್ವ ಸ್ವೀಕರಿಸಿದ್ದು. ಹಾಗೆ ವೇದವ್ಯಾಸರು ಕೂಡ ಅವರ ತಂದೆಯ ಶಿಷ್ಯರೇ. ಸೊ ಹಾಗಾಗಿ ಇವರು ಸ್ನೇಹಿತರು ಅಂತ ಹೇಳ್ತಾರೆ. ಮೊದಲಿಂದ ಕ್ಲಾಸ್ಮೇಟ್ಸ್, ಸಹಪಾಠಿಗಳಿವರು. ಹಾಗೆ ಇವರು ಮತ್ತೆ ಕೇವಲ ಅವರು ಆಪ್ತ ಸ್ನೇಹಿತರು. ಅದಕ್ಕೆ ಇವರು ಇಂಟ್ರೊಡಕ್ಷನ್ ಇವ್ರ ಬಗ್ಗೆ ಹೇಳ್ತಾ ಇರೋದು ದ್ವೈಪಾಯನ ಸುಹೃತ್ಸಕ. ಅಲ್ಲಿ ಭಾಗವತರು ಕೂಡ ತಸ್ಮಾನ್ ಮಹಾಭಾಗವತ. ಆದರೂ ಹೇಳ್ತಾರೆ ಇವರು ಸ್ವಲ್ಪ ಹೆಚ್ಚಾಗಿ ಜ್ಞಾನಭಕ್ತರು ಅಂತ ಹೇಳ್ತಾರೆ. ಜ್ಞಾನಭಕ್ತರು ಅಂದ್ರೆ ಕೆಲವು ಸ್ವಲ್ಪ ಒಂದು ರೀತಿ ಹೇಳ್ತಾರೆ ಸ್ವಲ್ಪ ನಿರಾಕಾರವಾದಿ ಇದು ಕೂಡ ಸ್ವಲ್ಪ ಅವರಲ್ಲಿತ್ತು ಅಂತ ಕೂಡ ಒಂದು ರೀತಿ ಒಂದೊಂದ್ಸಲ ಹೇಳೋದ್ರಿ. ಇಲ್ಲಿ ಮಹಾಭಾಗವತ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಬೇರೆ ಕಡೆ ವಿವರಣೆಯಲ್ಲಿ ಸ್ವಲ್ಪ ಆ ರೀತಿ ಕೂಡ ಸ್ವಲ್ಪ ಇದೆ. ಬಟ್ ನೀವೇ ಹೇಳ್ತಾರೆ ಅವ್ರೀಗ ಭಗವಂತನ ಅಂತಿಮ ಒಂದು ದರ್ಶನದಿಂದ ಸಂಪೂರ್ಣವಾಗಿ ಅವರು ಪರಮ ಭಕ್ತರೇ ಆಗ್ತಾರೆ. ಹಾಗಾಗಿ ಅವರು ಈ ಭಾಗವತವನ್ನು ಅವ್ರ ವಿದುರರಿಗೆ ಬೋಧಿಸುವುದು ಮೈತ್ರೇಯರು. ಸೊ ಆಮೇಲೆ ಇದು ಬಹಳ ಇದು ಇದೆ ಇಲ್ಲಿ. ಸೊ ಅವರಿಗೆ ಹೇಗೆ ಇದು ಒಬ್ಬ ಕೃಷ್ಣನನ್ನು ನೋಡೋ ಒಂದು ಚಾನ್ಸ್ ಸಿಕ್ತು ಅಂದ್ರೆ ಹೇಳ್ತಾರೆ ಏನೋ ಒಂದು ಅಜ್ಞಾತ ಸುಕೃತಿ ಅಂತ ಇದು ನೋಡಿ. ಮೈತ್ರೇಯನು ವೇದವ್ಯಾಸರ ತಂದೆ ಮಹರ್ಷಿ ಪರಾಶರ ಶಿಷ್ಯರಲ್ಲಿ ಒಬ್ಬನು. ವೇದವ್ಯಾಸರು ಮತ್ತು ಮೈತ್ರೇಯರು ಹೀಗಾಗಿ ಪರಸ್ಪರ ಸ್ನೇಹಿತರು ಹಿತೈಷಿಗಳು ಆಗಿದ್ದರು. ಯಾವುದೋ ಆಕಸ್ಮಿಕ ಅದೃಷ್ಟದಿಂದ ಮೈತ್ರೇಯನು ಪ್ರಭು ಶ್ರೀಕೃಷ್ಣನನ್ನು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳವನ್ನು ತಲುಪಿದನು. ಶ್ರೀಕೃಷ್ಣನು ಸಂಧಿಸುವುದು ಒಂದು ಸಾಮಾನ್ಯ ಸಂಗತಿಯಲ್ಲ. ಮೈತ್ರೇಯನು ಒಬ್ಬ ಮಹಾಋಷಿ, ವಿದ್ವಾಂಸ ಮತ್ತು ದಾರ್ಶನಿಕ. ಆದರೆ ಶ್ರೀಕೃಷ್ಣನ ಶುದ್ಧ ಭಕ್ತನಾಗಿರಲಿಲ್ಲ. ಇಲ್ಲಿ ಪಾಯಿಂಟ್ ಹೇಳ್ತಾ ಇದ್ದಾರೆ. ಶಿಲಪ್ರಭು ಹೇಳ್ತಾರೋ ಶ್ರೀಕೃಷ್ಣ ಶುದ್ಧ ಭಕ್ತರು ಆಗಿರಲಿಲ್ಲ. ಇಲ್ಲಿ ಆಕ್ಚುಲಿ ಭಾಗವತ ಅಂತ ಹೇಳ್ತಾರೆ, ಆದ್ರೆ ಶಿಲಪ್ರಭುಪಾದರು ಆಚಾರ್ಯರು ಅವ್ರು ಹೇಳ್ತಾ ಇರೋದು ಅವರು ಇನ್ನ ಸಂಪೂರ್ಣ ಆ ನೆಲೆಯಲ್ಲಿ ಇರಲಿಲ್ಲ ಅವರು ಹೇಳ್ತಾರೆ. ಆದರೆ ಶ್ರೀಕೃಷ್ಣ ಶುದ್ಧ ಭಕ್ತನಾಗಿರಲಿಲ್ಲ. ಆದ ಕಾರಣ ಆ ಕಾಲದಲ್ಲಿ ಶ್ರೀಕೃಷ್ಣನೊಂದಿಗೆ ಅವನ ಸಂಧಿಸುವಿಕೆಯು ಅಜ್ಞಾತ ಸುಕೃತಿಯ ಫಲ ಅಥವಾ ಅಜ್ಞಾತ ಭಕ್ತಿ ಸೇವೆ ಫಲವಾಗಿರಬೇಕು. ಶುದ್ಧ ಭಕ್ತರು ಶುದ್ಧ ಭಕ್ತಿಯುಕ್ತ ಕಾರ್ಯಗಳಲ್ಲಿ ಸದಾ ನಿರತರಾಗಿರುತ್ತಾರೆ. ಹಾಗಾಗಿ ಭಗವಂತನೊಡನೆ ಅವರ ಸಂಧಿಸುವಿಕೆಯು ಸಹಜವಾದುದೇ. ಆದರೆ ಆ ಮಟ್ಟದಲ್ಲಿ ಇಲ್ಲದವರು ಭಗವಂತನನ್ನು ಸಂಧಿಸಿದರೆ ಅದು ಯಾವುದೇ ಆಕಸ್ಮಿಕ ಭಕ್ತಿ ಸೇವೆಯ ಅಜ್ಞಾತ ಫಲದಿಂದ ಆಗಿರುತ್ತದೆ. ಸೊ ಭಕ್ತಿ ಪಥ ಆಕ್ಚುಲಿ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳೋದು ನಮಗೆ ಇದು ಬಹುನಾಂ ಜನ್ಮನಾಮ್ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯದತಿ ಸಿದ್ಧಯೇ ಯತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವಿತಿ ತತ್ವತಃ. ಈಗ ಭಾಗವತದಲ್ಲಿ ಹೇಳೋದು ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟೀಶು ಅಪಿ ಮಹಾಮುನಿ. ಸೊ ಆಕ್ಚುಲಿ ಶುದ್ಧ ಭಕ್ತರು ಅಂದ್ರೆ ಬಹಳ ವಿರಳ, ಬಹಳ ವಿರಳ. ಅಷ್ಟು ಸರ್ವಸಾಮಾನ್ಯ ಅಲ್ಲ. ಮೈತ್ರೇಯರು ಸಾಮಾನ್ಯ ವ್ಯಕ್ತಿ ಅಲ್ಲ ಮೈತ್ರೇಯರು. ಅದೇ ಮೈತ್ರೇಯರ ಬಗ್ಗೆನೂ ಕೂಡ ಶಿಲ ಪ್ರಭುಪಾದರು ಆಚಾರ್ಯರು ನಮಗೆ ಟೀಕೆಯಲ್ಲಿ ಹೇಳ್ತಾ ಇರೋದು ಅವರು ಸ್ವಲ್ಪ ಅವ್ರದ್ದು ಶುದ್ಧ ಭಕ್ತಿ ಇದರಲ್ಲಿ ಸ್ವಲ್ಪ ಒಂದು ಹಂತ ಕಡಿಮೆ ಇರ್ಬೋದು ಆ ರೀತಿ ಅಂತ ಹೇಳ್ತಾರೆ. ಆದ್ರೆ ಕೃಷ್ಣನ ಭೇಟಿ ಮಾಡಿದ್ಮೇಲೆ ಕೃಷ್ಣನ ದಿವ್ಯವಾಣಿನ ಕೇಳಿದ್ಮೇಲೆ ಅವರು ಸಂಪೂರ್ಣವಾಗಿ ಅವರು ಶುದ್ಧ ಭಕ್ತರಾಗ್ತಾರೆ. ಅವರು ಆಗಿದ್ರಿಂದಾನೇ ನಂತರ ಅವರು ವಿದುರರಿಗೆ ಇದನ್ನು ಅವರು ಆಚಾರ್ಯರಾಗಿ ಅವರು ಮಹಾಭಾಗವತ ಶುದ್ಧ ಭಕ್ತರಾಗಿ ಅವರು ಬೋಧಿಸುವುದು. ಅದನ್ನು ಮುಂದೆ ನೋಡ್ತೇವೆ. ಹಾಗಾಗಿ ನಮಗೆ ಈ ಭಾಗವತ ನಮ್ಮ ವರ್ಷನ್ ಏನು ಅವೈಲಬಲ್ ಇದೆ ಅದು ಮೈತ್ರೇಯ ವಿದುರರ ಸಂವಾದವಾಗಿ ನಮಗೆ ಹೆಚ್ಚು ಇರೋದು ಭಾಗವತ. 3ನೇ ಸ್ಕಂದದಿಂದಾನೇ ಈಗ ಶುರು ಆಗ್ತಾ ಇದು. ಸಂಪೂರ್ಣ 4, 5, 6, 7 ಹೀಗೆ ಹೋಗುತ್ತೆ. ಮೈತ್ರೇಯ ವಿದುರರ ಸಂವಾದದಲ್ಲೇ ಎಲ್ಲ ವಿಷಯಗಳು ನಮಗೆ ಇಲ್ಲಿ ನಮಗೆ ಸಿಗೋದು ನಮಗೆ. ಸೊ ಮೈತ್ರೇಯರು ಅವ್ರ ಸ್ವಲ್ಪ ಜ್ಞಾನ ಭಕ್ತರಿಂದ ಪರಿಶುದ್ಧ ಸಂಪೂರ್ಣ ಶುದ್ಧ ಭಕ್ತರಾಗ್ತಾರೆ. ಶುದ್ಧ ಭಕ್ತಿ ಅಂದ್ರೆ ಏನು? ಶುದ್ಧ ಭಕ್ತಿ ಅಂದ್ರೆ ಅದರ ಅರ್ಥ ಏನು, ಡೆಫಿನಿಷನ್ ಏನು ರೂಪಗೋಸ್ವಾಮಿಗಳು ಏನ್ ಕೊಟ್ಟಿದ್ದಾರೆ?
ಅನ್ಯಾಭಿಲಾಷಿತ ಶೂನ್ಯ ಹಾ. ಜ್ಞಾನ ಕರ್ಮಾದಿ ಅನಾವೃತಂ ಅನಾವೃತಂ. ಆನುಕೂಲ್ಯನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಭಕ್ತಿರುತ್ತಮ. ಸೊ ಹೇಳ್ತಾರೆ ಏನು ಅನ್ಯಾಭಿಲಾಷಿತ ಶೂನ್ಯಂ, ಯಾವ ಒಂದು ಕಿಂಚಿತ್ತು ಅಭಿಲಾಷ ಒಂದು ಆಸೆ ಕೂಡ ಇಲ್ಲ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ, ಸ್ವಲ್ಪವೂ ಕೂಡ ಜ್ಞಾನ, ಅಯ್ಯೋ ನನಗೆ ಸ್ವಲ್ಪ ತಿಳ್ಕೊಳ್ಬೇಕು, ಸ್ವಲ್ಪ ಅರ್ಥ ಆಗ್ಬೇಕು, ನನಗೆ ಇದು ಸ್ವಲ್ಪ ಎಲ್ಲೋ ಇನ್ನು ಸ್ಪಷ್ಟ ಆಗ್ಬೇಕು, ಇಲ್ಲ. ಏನು ಶುದ್ಧ ಭಕ್ತಿ ಅಂದ್ರೆ ಅವ್ರಿಗೆ ಜ್ಞಾನಾರ್ಜನೆ ಕೂಡ ಅವ್ರಿಗೆ ಏನು ಇಂಟ್ರೆಸ್ಟ್ ಇಲ್ಲ. ಶುದ್ಧ ಭಕ್ತಿ ಜ್ಞಾನ ಕರ್ಮಾದ ಅನಾವೃತಂ, ಕರ್ಮಫಲ ನಮ್ಗೇನಾದ್ರೂ ಒಂದ್ ಕಡೆ ಒಂದು ರಿಸಲ್ಟ್ ಓರಿಯೆಂಟೆಡ್, ನಾವು ಏನ್ ಮಾಡಿದ್ರು ಕೂಡ ಒಂದು ಫಲವನ್ನು ಅಪೇಕ್ಷಿಸ್ತೇವೆ, ನಮ್ಗೆ ಈ ರೀತಿಯೇ ಆಗ್ಬೇಕು ಅಂತ. ನಾವು ಜ್ಞಾನ ಕರ್ಮ ಅನಾವೃತ ಆನುಕೂಲ್ಯನ ಕೃಷ್ಣಾನುಶೀಲ, ಕೃಷ್ಣನಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಆನುಕೂಲ್ಯನ ಕೃಷ್ಣ ಅನುಶೀಲನ ಭಕ್ತಿರ್ ಉತ್ತಮ, ಅದು ಉತ್ತಮ ಭಕ್ತಿ. ಸೊ ಮೇ ಬಿ ಆ ಉತ್ತಮ ಭಕ್ತಿಗೆ ಸ್ವಲ್ಪ ಅವರು ಆ ಬಾಗಿಲಲ್ಲಿದ್ರೇನೋ ಅವರು ಈಗ ಅಲ್ಲಿಂದ ಅವ್ರಿಗೆ ಪುಷ್, ಅವ್ರಿಗೆ ಭಗವಂತನ ಕೃಪೆಯಿಂದ ಸಂಪೂರ್ಣ ಪರಿಶುದ್ಧ ಭಕ್ತರಾಗ್ತಾರೆ. ತಸ್ಯಾನುರಕ್ತಸ್ಯ ಮುನೇರ್ಮುಕುಂದಃ ಪ್ರಮೋದ ಭಾವನತ ಕಂದರಸ್ಯ ಆಶೃಣ್ವತೋ ಮಾಂ ಅನುರಾಗ ಹಾಸ ಸಮೀಕ್ಷಯ ವಿಶ್ರಮಯನ್ ಉವಾಚ. ಮೈತ್ರೇಯ ಮುನಿಯು ಶ್ರೀಕೃಷ್ಣನಲ್ಲಿ ವಿಶೇಷವಾಗಿ ಅನುರಕ್ತನಾದನು. ಅವನು ತನ್ನ ತೋಳನ್ನು ಭಾಗಿಸಿ ಸಂತಸ ಭಾವದಿಂದ ಆಲಿಸುತ್ತಿದ್ದನು. ಮಂದಹಾಸದೊಡನೆ ನನ್ನತ್ತ ವಿಶಿಷ್ಟ ದೃಷ್ಟಿ ಹರಿಸಿ ನನಗೆ ವಿಶ್ರಾಂತಿ ಪಡೆಯಲು ಅವಕಾಶ ನೀಡಿ ಶ್ರೀಕೃಷ್ಣನು ಹೀಗೆ ಹೇಳಿದನು. ಭಾವಾರ್ಥ ಯಾರಾದ್ರೂ ಓದಿ ಬಹಳ ಚೆನ್ನಾಗಿದೆ ಇದು ಕೂಡ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಉದ್ಭವ ಮೈತ್ರೇಯರಿಬ್ಬರು ಮಹಾತ್ಮರಾಗಿದ್ದರೂ ಶ್ರೀಕೃಷ್ಣನ ಗಮನ ಉದ್ಧವನ ಮೇಲೆಯೇ ಅಧಿಕವಾಗಿತ್ತು. ಏಕೆಂದರೆ ಉದ್ಧವನು ಅಕಳಂಕ ಶುದ್ಧ ಭಕ್ತನಾಗಿದ್ದನು. ಜ್ಞಾನ ಭಕ್ತ ಎಂದರೆ ಅದ್ವೈತ ಜ್ಞಾನ ದೃಷ್ಟಿ ಮಿಶ್ರಿತ ಭಕ್ತಿಯುಳ್ಳವನು, ಶುದ್ಧ ಭಕ್ತನಲ್ಲ. ಮೈತ್ರೇಯನು ಭಕ್ತನಾಗಿದ್ದರೂ ಅವನ ಭಕ್ತಿಯು ಮಿಶ್ರಿತವಾಗಿತ್ತು. ಭಗವಂತನು ತನ್ನ ಭಕ್ತರೊಂದಿಗೆ ಅವರ ದಿವ್ಯ ಪ್ರೇಮದ ಆಧಾರದ ಮೇಲೆ ಪ್ರತಿಸ್ಪಂದಿಸುತ್ತಾನೆ, ದಾರ್ಶನಿಕ ಜ್ಞಾನ ಅಥವಾ ಕಾಮ್ಯ ಕರ್ಮಗಳ ಆಧಾರದ ಮೇಲೆ ಅಲ್ಲ. ಭಗವಂತನ ದಿವ್ಯ ಪ್ರೇಮಯುತ ಸೇವೆಯಲ್ಲಿ ಅದ್ವೈತ ಜ್ಞಾನ ಅಥವಾ ಕಾಮ್ಯ ಕರ್ಮಗಳಿಗೆ ಸ್ಥಾನವಿಲ್ಲ. ಬೃಂದಾವನದಲ್ಲಿದ್ದ ಗೋಪಿಯರು ಮಹಾವಿದ್ವಾಂಸರು, ಹಠಯೋಗಿಗಳು ಆಗಿರಲಿಲ್ಲ. ಅವರು ಶ್ರೀಕೃಷ್ಣನೊಡನೆ ಸಹಜ ಪ್ರೇಮ ಹೊಂದಿದ್ದರು. ಹಾಗೆ ಅವರು ಅವರ ಹೃದಯ ಆತ್ಮಗಳಾದನು. ಗೋಪಿಯರು ಶ್ರೀಕೃಷ್ಣನ ಹೃದಯ ಆತ್ಮಗಳಾದರು. ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣ ಗೋಪಿಯರ ಸಂಬಂಧವನ್ನು ಪರಮವಾದುದೆಂದು ಒಪ್ಪಿದ್ದಾರೆ. ಇಲ್ಲಿ ಉದ್ಧವನ ಬಗ್ಗೆ ಶ್ರೀಕೃಷ್ಣನ ವರ್ತನೆಯು ಮೈತ್ರೇಯ ಮುನಿಗಳೊಡನೆ ಇದ್ದುದಕ್ಕಿಂತ ಹೆಚ್ಚು ಅನ್ಯೋನ್ಯವಾಗಿತ್ತು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಸೊ ಇಲ್ಲಿ ಉದ್ಧವ ಮೈತ್ರೇಯ ಇಬ್ರು ಇದ್ದಾರೆ, ಆದ್ರೆ ಹೇಳ್ತಾ ಇರೋದು ಕೃಷ್ಣನು ವಿಶೇಷವಾಗಿ ಉದ್ಧವನ ಬಗ್ಗೆ ಇನ್ನ ಹೆಚ್ಚು ಇದಾಗಿದ್ದಾರೆ. ಆಮೇಲೆ ಮೈತ್ರೇಯರು ಕೂಡ ಅಷ್ಟೇ. ಹಾಗಾಗಿ ಅವರೇನು ಅಯ್ಯೋ ಬೇಸರದಲ್ಲಿಲ್ಲ. ಅಯ್ಯೋ ಯಾಕೆ ಉದ್ಧವನ ಮೇಲೆ ಕೃಷ್ಣನು ಇದು ಮಾಡ್ತಾ ಇದ್ದಾನೆ, ಬೇಸರ ಇಲ್ಲ. ಯಾಕೆ ಉದ್ಧವನ ಸ್ಥಾನ ಮೇಲಿದೆ ಡೆಫಿನೆಟ್ಲಿ. ಹಾಗೆ ಕೃಷ್ಣನು ಅವರನ್ನ ಆ ರೀತಿ ಇದಾಗಿ ಸ್ಪೆಷಲ್ ಇದಾಗಿ ವಿಶೇಷವಾಗಿ ನೋಡ್ತಾ ಇದ್ರು. ಆದ್ರೆ ಮೈತ್ರೇಯರು ತುಂಬಾ ಒಂದು ನಮ್ರ ಸ್ವಭಾವದಿಂದ ಅವ್ರು ಇಲ್ಲಿ ಹೇಳ್ತಾರೆ, ಇಲ್ಲಿ ವಿವರಣೆ ಕೊಡ್ತಾ ಇರೋದು ಅವ್ರು ಕೃಷ್ಣನು ಏನ್ ಹೇಳ್ತಾನೆ, ಏನ್ ಮಾತಾಡ್ತಾನೆ ಅಂತ ಕೇಳೋದ್ರಲ್ಲೇ ಉತ್ಸುಕರಾಗಿದ್ದಾರೆ. ಆಕ್ಚುಲಿ ಅವರು ಹೇಳ್ತಾರೆ ಸ್ವಲ್ಪ ಅವ್ರಿಗೆ ಬೆರಕೆ ಇತ್ತು, ಏನ್ ಹೇಳ್ತಾರೆ ನಿರಾಕಾರದ ಸ್ವಲ್ಪ ಏನೋ ಒಂದು ಸೋಂಕು ಇತ್ತು ಅಂತ ಹೇಳ್ತಾರೆ. ಆಕ್ಚುಲಿ ಡಿಫರೆನ್ಸ್ ಇದೆ. ಹೇಳ್ತಾರೆ ಮಾಯಾವಾದಿಗಳು ನಿರಾಕಾರವಾದಿಗಳು ಡಿಫರೆನ್ಸ್ ಇದೆ. ಇವರು ಸ್ವಲ್ಪ ನಿರಾಕಾರವಾದಿಗಳಾಗಿರ್ಬೋದು ಇಲ್ಲಿ. ಒಂದು ನಾವೇನ್ ಹೇಳ್ತೀವಿ ನಿರಾಕಾರವಾದಿಗಳು ಅಂದ್ರೆ ಅವರು ಇಂಪರ್ಸನಿಸ್ಟ್ ಅಂತ ಏನ್ ಹೇಳ್ತೇವೆ. ಇಂಪರ್ಸನಿಸ್ಟ್ ಅವರು ಅಂದ್ರೆ ಅವರು ಆಕ್ಚುಲಿ ಇಂಪರ್ಸನಿಸ್ಟ್ ಅಂದ್ರೆ ಅವರು ಭಗವಂತನ ಇದು ಪರಮ ಸಾಕ್ಷಾತ್ಕಾರ ಪರಮ ಸತ್ಯದ ಇದರಲ್ಲಿ ಸ್ವಲ್ಪ ಹೆಚ್ಚಾಗಿ ಆ ನಿರಾಕಾರಕ್ಕೆ ಅವರು ಅಂಟ್ಕೊಂಡಿರ್ತಾರೆ. ಮತ್ತೆ ಅವರು ಕೃಷ್ಣನ ಸಾಕಾರ ರೂಪದ ಬಗ್ಗೆ ಅಷ್ಟು ಏನ್ ಹೇಳೋದು, ಒಂದು ಅನುರಕ್ತ, ಒಂದು ಅಟ್ಯಾಚ್ಮೆಂಟ್ ಇರೋದಿಲ್ಲ. ಮತ್ತೆ ಅವರು ಅವ್ರಿಗೆ ಮೋಸ್ಟ್ಲಿ ಅದು
ಸ್ಪಷ್ಟತೆ ಇಲ್ವೋ ಆ ರೀತಿಯಲ್ಲೋ ಏನೋ ಅವರು, ಆದ್ರೆ ಅಪರಾಧಿಗಳಲ್ಲ ಅವರು. ಮಾಯಾವಾದಿ ಅಂದ್ರೆ ಆಗಲ್ಲ. ಮಾಯಾವಾದಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಮಾಯಾವಾದಿ ಹೇ ಕೃಷ್ಣೇ ಅಪರಾಧಿ, ಮಾಯಾವಾದಿ ಭಾಷೆ ಶುನಿದೆ ಹೋಯ್ ಸರ್ವನಾಶ್. ಸ್ವಲ್ಪ ವ್ಯತ್ಯಾಸ ಇದೆ. ಮಾಯಾವಾದ ಏನಂದ್ರೆ ಅವರು ಮಾಯಾವಾದಿಗಳು ಏನು ವ್ಯತ್ಯಾಸ? ಮಾಯಾವಾದಿಗಳು ನಿರಾಕಾರವಾದಿಗಳು ಯಾರು ಹೇಳ್ತೀರಾ? ನಿರಾಕಾರವಾದಿಗಳು ಪ್ರಭುಜಿ ಅವ್ರು ಬೆಟರ್ ಹಾ. ದೆನ್ ಮಾಯಾವಾದಿ. ಅವರು ಕೃಷ್ಣ ಅಪರಾಧಿ ಆಗಿರೋದಿಲ್ಲ. ಅಪರಾಧ ಇಲ್ಲ ಅವ್ರಿಗೆ, ಅಪರಾಧ ಇಲ್ಲ ಅವ್ರಿಗೆ. ಅವರು ಬ್ರಹ್ಮನ್ ಅಂದ್ರೆ ದೇವರ ನಿರಾಕಾರ ಅಷ್ಟೇ. ನಿರಾಕಾರ ತಾನೇ ಅಂತ. ದೇವರಾಗಬೇಕು ಹೇಳೋ ಆ ಬುದ್ಧಿ ಅವರಿಗೆ ಇಲ್ಲ. ಮತ್ತೆ ಕೃಷ್ಣನು ಕೂಡ ಮಾಯಾವಾದಿ- ಇನ್ನೊಂದು ಅದಕ್ಕೆ ಹೆಚ್ಚಾಗಿ ಅವರು ಕೃಷ್ಣನು ಸಾಮಾನ್ಯ ವ್ಯಕ್ತಿ ಅಂತ, ಕೃಷ್ಣನು ಇವಾಗ ನಾವು ಹೇಳೋದು ಮಾಯಾವಾದಿಗಳೇನಂದ್ರೆ ಅವರು ಕೃಷ್ಣನು ಒಂದು ಸಾಮಾನ್ಯ ವ್ಯಕ್ತಿ ಅಂತ ಭಾವಿಸ್ತಾರೆ. ಆ ಪರಮ ಸತ್ಯವೇ ಅದು ಈಗ ಈ ರೀತಿ ಸತ್ವಗುಣದಲ್ಲೋ ಇನ್ನೊಂದರದಲ್ಲೋ ಆ ರೂಪವನ್ನು ತಾಳಿ ಆ ರೀತಿ ಅವತಾರವಾಗಿದೆ. ಈ ವಿಷ್ಣು, ರಾಮ, ನರಸಿಂಹ, ವರಾಹ ಇದೆಲ್ಲವೂ ಕೂಡ ನಮಗೆ ಇವಾಗ ಬದ್ಧ ಜೀವನ, ನಾವು ಬದ್ಧಾತ್ಮರು, ನಾವು ಕರ್ಮದಿಂದ ಹುಟ್ಟಿದ್ದೇವೆ. ಸೊ ಆ ರೀತಿಯಲ್ಲೋ ಇಲ್ಲಾಂದ್ರೆ ಅದು ಸತ್ವಗುಣದ ಸ್ವರೂಪಿಯಾಗಿ ಅದು ಅವರ ಅವತಾರ ಆಗಿದೆ ಅಂತ ಭಾವಿಸ್ತಾರೆ. ಅಂದ್ರೆ ಅವರು ಹೇಳೋದು ಭಗವಂತನು ಕೂಡ ಮಾಯಾವಾದಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಅವರು ಮಾಯಾವಾದಿಗಳು. ಸೊ ನಿರ್ವಿಶೇಷವಾದಿಗಳು ಆ ರೀತಿ ಇಲ್ಲ, ಅವರು ಆ ಚಿಂತನೆ ಇಲ್ಲ. ಸ್ವಲ್ಪ ಇದು ವ್ಯತ್ಯಾಸ. ಮತ್ತೆ ಅವರಿಗೆ ತಾನು ದೇವರಾಗ್ಬೇಕು, ಆ ದೇವ್ರು ಅಂತ ಅದಿಲ್ಲ ಪ್ರಭುಜಿ ಅವರಿಗೆ. ಸೊ ನೀವು ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಕೃಷ್ಣನ ವಿಷಯದಲ್ಲಿ ಅವರು ಕೃಷ್ಣನ ದೇಹ ಮಾಯ ಅಂತ ಅವ್ರು ಭಾವಿಸೋದಿಲ್ಲ. ಇದು ಮಾಯಾವಾದಿಗಳಂದ್ರೆ ಅದು ವಿಶೇಷವಾಗಿ ಅವರು ನಮ್ಮ ದೇಹ ಮಾಯ, ಭೌತಿಕ ಜಗತ್ತು ಇದು ಸಂಪೂರ್ಣ ನಮ್ಮದು ಪಂಚಭೂತಗಳಿಂದನೋ ಇಲ್ಲಾಂದ್ರೆ ಯಾವ ದೇವತೆಗಳು ಸಿಗೋದು ಎಲ್ಲ 3 ಗುಣಗಳ ಇದಾಗಿದೆ. ಸೊ ಈ ರೀತಿ ಮಾಯವಾದ ಅಂದ್ರೆ ಅವ್ರು ಅನ್ಕೊಳ್ಳೋದು ಕೃಷ್ಣ ದೇಹ ಮಾಯ ಅಂತ ಹೇಳ್ತಾರೆ. ಅದು ದೊಡ್ಡ ಅಪರಾಧ. ಸೊ ಚೈತನ್ಯ ಮಹಾಪ್ರಭು ಹೇಳೋದು ಮಾಯಾವಾದಿ ಹೇ ಕೃಷ್ಣೇ ಅಪರಾಧಿ. ಸೊ ಮಾಯವಾದ ಭಾಷೆ ಶೂನ್ಯಲೇ ಸರ್ವನಾಶ್. ಅದನ್ನ ನೀವು ಕೇಳಿದ್ರೆ ನೀವು ಸರ್ವನಾಶ ಆಗ್ಬಿಡ್ತೀರಾ. ಚೈತನ್ಯ ಮಹಾಪ್ರಭು ಕೇಳಿದ್ರು ಅವ್ರ ಸರ್ವ ಭಟ್ಟಾಚಾರ್ಯರಿಂದ, ಆದ್ರೆ ನಮಗೆ ಇದು ಎಚ್ಚರಿಕೆ. ಇದು ಇವ್ರು ಆತರ ಇರ್ಲಿಲ್ಲ. ಇವರು ಸ್ವಲ್ಪ ನಿರಾಕಾರದೇ ಪ್ರಾಮುಖ್ಯತೆಯಲ್ಲಿದ್ರು. ನಿರಾಕಾರ ಸ್ವರೂಪವೇ ಅಂತಮವು, ಆ ಸಾಕಾರ ಸ್ವರೂಪ ಸ್ವಲ್ಪ ಅಷ್ಟು ಇದಿಲ್ಲ. ಆ ರೀತಿ ಒಂದೇನೋ ಇವರು ಚಿಂತನೆ. ಮತ್ತೆ ಅದಕ್ಕೆ ಈಗ ಕೃಷ್ಣ ಉಪದೇಶ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಇಲ್ಲಿ ನಿಲ್ಲಿಸ್ತೀನಿ ಇವತ್ತು. ಶ್ರೀ ಭಗವಾನ್ ವಾಚ ಕೆಲವು 2-3 ಶ್ಲೋಕಗಳು. ನೆಕ್ಸ್ಟ್ ಕೃಷ್ಣ ಆ ಪಾಠವನ್ನು ಮನವರಿಕೆ ಮಾಡ್ತಾರೆ ಮೊದಲಿಗೆ ಮೈತ್ರೇಯರಿಗೆ. ಸೊ ನನ್ನ ಈ ಸ್ವರೂಪ ಏನಿದೆ ಇದೇ ಅಂತಿಮವಾದ ಸಾಕ್ಷಾತ್ಕಾರ ಅಂತ ಕೃಷ್ಣನ ಬಾಯಿಯಿಂದನೇ ಅವ್ರು ನೇರವಾಗಿ ಅವ್ರಿಗೆ ಕೃಷ್ಣನೀಗ ಆಗ ಮೈತ್ರೇಯರು ಸಂಪೂರ್ಣ ಈಗ ಮೊದಲ ಶುದ್ಧ ಭಕ್ತರಾಗ್ತಾರೆ. ಅವ್ರ ಪರಿವರ್ತನೆ. ಓಕೆ, ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಇನ್ನು ಇವತ್ತಿಗೆ ನಾನು ನಿಲ್ಲಿಸ್ತೇನೆ. ಇವತ್ತು 10 ಶ್ಲೋಕನೇ ಇವತ್ತು. ಸೊ ನೆಕ್ಸ್ಟ್ ವೀಕ್ ಮೋಸ್ಟ್ ನೀವು ಅದನ್ನ ರಿವಿಷನ್ ಮಾಡ್ಕೊಳ್ಳಿ. ನನ್ನ ಪ್ರಶ್ನೆಗಳು ಏನಿದೆ ಅದಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ವೀಕ್. ಅಟೆಂಡೆನ್ಸ್ ಹಾಕಿಲ್ಲ ಪ್ರಭುಜಿ, ಅಟೆಂಡೆನ್ಸ್.